ಶ್ರೀರಾಮನ ನೀತರದಿ ಭೂರಿ ಭಾಗ್ಯದೋಳು ಭುವನ ಕತಿಶಯವೇರಿಬ ನವರತ್ನ ಭವನದಲ್ಲಿ ಯುವತೆ ರುಕ್ಮಿಣಿ ಸಹಿತ ತವೆ ಕರುಣೆಯಿಂದ ಯುವತೆ ರುಕ್ಮಿಣಿ ಸಹಿತ ತವೆ ಕರುಣೆಯಿಂದ ಶ್ರೀರಾಮನ ಗದೆ ಊರೇ ಅಂಶಾವತಾರಿಯಾಗಿ ಆಂಶಿಕವಾಗಿ ಅಂಶಾಂಶವಾಗಿ ಒಂದೊಂದು ಅವತಾರದಲ್ಲಿ ಕಾಣಿಸಿಕೊಂಡವ ನಾನು. ಆದ್ರೆ ಈ ಅವತಾರದಲ್ಲಿ ಹಾಗಲ್ಲ, ಪೂರ್ಣಾವತಾರಿಯಾಗಿ ಇಳಿದು ಬಂದಿದ್ದೇನೆ. ಹುಟ್ಟಿದಂತಹ ಆ ಸಂದರ್ಭದಲ್ಲೇ ನಾನೇನು ಎನ್ನುವುದನ್ನು ಪ್ರಪಂಚಕ್ಕೆ ತೋರಿಸಿಕೊಟ್ಟವ ನಾನು. ಕೃಷ್ಣಸ್ತು ಭಗವಾನ್ ಸ್ವಯಂ, ಕೃಷ್ಣನೇ ಪ್ರಪಂಚದ ದೇವರು ಎನ್ನುವುದನ್ನು ಎಲ್ಲವರೂ ಒಪ್ಪಿಕೊಳ್ಳಬೇಕು ಎನ್ನುವ ಹಾಗೆ ಹುಟ್ಟಿದ ಆ ಸಂದರ್ಭದಲ್ಲೇ ಹೇಳಿದ್ದೇನೆ. ಹಾಗೆಯೇ ಅದೆಷ್ಟೋ ದುಷ್ಟ ದಾನವರನ್ನೆಲ್ಲ ಕೆಲವರನ್ನು ಕುಟ್ಟಿ, ಕೆಲವರನ್ನು ಮೆಟ್ಟಿ, ಕೆಲವರನ್ನು ತಟ್ಟಿ, ಕೆಲವರನ್ನು ಒತ್ತಿ ಬಾಲಿಶತನದಲ್ಲೇ ಕೊಂದವ ನಾನು. ಮಾವನಾದಂತಹ ಕಂಸನನ್ನು ಮಡುಹಿ ಅಜ್ಜನಾದಂತಹ ಉಗ್ರಸೇನವನ್ನು ಆ ಮಧುರೆಯ ಪೀಠದಲ್ಲಿ ಕುಳ್ಳಿರಿಸಿ ನಂದಗೋಕುಲವನ್ನು ಪುನರಪ್ಪಿ ನಾನು ಸೇರಿದ್ದೇ ಇಲ್ಲ. ತದನಂತರ ನಾನು ನಿರ್ಮಾಣ ಮಾಡಿದ್ದು ದ್ವಾರಕೆಯನ್ನು. ಈ ದ್ವಾರಕೆಯಲ್ಲಿ ಅಣ್ಣನಾದಂತಹ ಬಲಭದ್ರ ಸ್ವಾಮಿಯ ಅರಸತ್ತಿಗೆಯಲ್ಲಿ ಯುವರಾಜನಾಗಿ ನಾನು ಇದ್ದೇನೆ ಎನ್ನುವುದೇ ಬಹಳ ಸಂತೋಷ. ಅಷ್ಟಮಾಂಗನೆಯರ ಜೊತೆಯಾಗಿ ಗೃಹಸ್ಥನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಂಡಿದ್ದೇನೆ. ಆದ್ರೆ ಯಾವತ್ತಿನ ಹಾಗೆ ಇವತ್ತಲ್ಲ. ನಾರದರು ಬಂದಿದ್ದಾರೆ. ಬಂದಂತಹ ನಾರದರಿಂದ ಯಾವುದೋ ಒಂದು ಕಲಹ ಸಂಘಟನೆವಾಗುತ್ತಕ್ಕಿದೆ ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಸರಿ, ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಇದು ಯಾವುದೋ ಒಂದು ಪ್ರಕರಣಕ್ಕೆ ನಾಂದಿ ಎನ್ನುವುದು ಅರ್ಥವಾಯಿತು. ಆ ಕಾಲದ ನಿರೀಕ್ಷೆಯಲ್ಲಿರ್ತೇನೆ ನೋಡುವ. ಸುರಮುನಿನಾಥ ಹರಿಯೋಲಗದಿಂದ ದೂತಿಯೋರ್ವಳ್ ಭರದೇವ ತೆರಳುತ್ತ ರಾಜೀಪ ಮಣಿ ಮಂದಿರ ಬೊಕ್ಕಡನೆ ತೆರಳುತ್ತ ರಾಜೀಪ ಮಣಿ ಮಂದಿರ ಬೊಕ್ಕಡನೆ ಸತ್ಯಭಾಮೆಯೋ ಒರೆದಳು ಸತ್ಯಭಾಮೆಯೊಳ್ ಒರೆದಳು. ಈಗ ವಿಷಯ, ಈ ದ್ವಾರಕೆಯಲ್ಲಿ ಎಷ್ಟೋ ಸಮಯದಿಂದ ನಾನಿದ್ದೇನೆ. ದಿನಕ್ಕೊಂದು ಪ್ರಕರಣ ಇಲ್ಲಿ ಆಗ್ತಾ ಉಂಟು ನೋಡಿ. ಒಂದು ಕಣ್ಣಿಗೆ ಬೆಣ್ಣೆ, ಮತ್ತೊಂದು ಕಣ್ಣಿಗೆ ಸುಣ್ಣ. ಈ ರೀತಿಯ ಕೃಷ್ಣಸ್ವಾಮಿ ಈ ರೀತಿಯಾಗಿ ವರ್ತನೆ ಮಾಡುವುದು ಸರಿಯಾ? ನಾರದರು ಬಂದ್ರು, ಒಂದು ಹೂ ಕೊಟ್ಟರು, ಅದನ್ನು ತಗೊಂಡೋಗಿ ರುಕ್ಮಿಣಿಗೆ ಮುಡಿಸಿದ್ರು. ಹಾಗಾದ್ರೆ ನಮ್ಮ ಅಮ್ಮ ಏನ್ ತಪ್ಪು ಮಾಡಿದ್ದಾರೆ? ಓಹೋ, ಒಂದಕ್ಕೆ 4 ಸೇರಿ
ಸೇರಿಸಿ 4ಕ್ಕೆ 8 ಸೇರಿಸಿ ನಮ್ಮ ಅಮ್ಮನಲ್ಲಿ ಈ ವಿಚಾರವನ್ನು ಹೇಳಬೇಕು. ಹೋಗ್ತೀನಿ. ಗೊತ್ತಾಯ್ತು. ಆದ್ರೆ ಈಗ ಹೋದವಳಲ್ವೇ? ಹೌದು. ಮತ್ತೆ ಯಾಕೆ ಈಗಲೇ ಬಂದದ್ದು? ಎಲ್ಲ ಹೋಯ್ತಮ್ಮ. ಯಾವುದು ಹೋಯ್ತು? ಎಲ್ಲ ಮುಳುಗಿ ಹೋಯ್ತು. ನಾನು ನೋಡಿದಾಗೆ ಯಾವಾಗಲಿಂದಲೂ ಈಗ ಸ್ವಲ್ಪ ಹೆಚ್ಚುಂಟು ಅಂತ ಅನ್ನಿಸ್ತದೆ. ಇಲ್ಲ ಇಲ್ಲ, ಎಲ್ಲವೂ ಇಲ್ಲಿ ಕೂತ್ರೆ ಯಾವುದು ಗೊತ್ತಾಗುದಿಲ್ಲಮ್ಮ. ಮತ್ತೆ ಸ್ವಲ್ಪ ಪ್ರಪಂಚ ಹೊರಗಡೆ ಕೂಡ ನೋಡ್ಬೇಕಮ್ಮ. ಹೊರಗಡೆ ನೋಡಿಕೊಳ್ಳುವುದಕ್ಕೆ ನಮ್ಮ ಯಜಮಾನರಿದ್ದಾರೆ. ನಾನೇನಿದ್ರು ಒಳಗಿನ ವಿಷಯಗಳನ್ನು ನೋಡು. ಹೌದಾ? ಮತ್ತೆ ಇನ್ನು ಇಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತೇ ಇಲ್ವಾ? ಏನಾಗ್ತಾ ಇದೆಯಾ? ಏನಮ್ಮ ನಮ್ಗೆಲ್ಲ ವಿಷಯ ಗೊತ್ತಾಗ್ತಾ ಉಂಟು. ಹೌದಮ್ಮ? ಏನಾಯ್ತು ಹೇಳ್ಬೇಕಮ್ಮ. ನೀರ ಕೇಳೆ ಸತ್ಯಭಾಮೆ, ನೀರ ಕೇಳೆ ಸತ್ಯಭಾಮೆ, ಸತ್ಯಭಾಮೆ ನಾರದನೆಲ್ಲಿಗೆ ಬಂದು, ನಾರದನೆಲ್ಲಿಗೆ ಬಂದು ವಾರಿಜಾಗಿರ್ತನೋದು ಪಾರಿಜಾತವ ಸಾರಸನೇತ್ರೆ ನಾರಿ ವೈದರ್ಭಿಗಲ್ಲದಿನ್ಯಾರಿಗೂ ಯೋಗ್ಯವಲ್ಲೆಂದು ನಾರದನೊಳಗೆ ನಮ್ಮ ಸಾರಸನೇತ್ರೆ ನಿರ ಕೇಳೆ ಸತ್ಯಭಾಮೆ ನಾರದನಲ್ಲಿಗೆ ಬಂದು ಹೊರಗಿನ ವಿಚಾರ ಏನೆಲ್ಲ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ. ಅಗತ್ಯ ಇಲ್ಲ ಅಮ್ಮ, ಸ್ವಲ್ಪ ಮುಂದೆ ಬನ್ನಿ. ಅಂದ್ರೆ ಮುಂದೆ ಬನ್ನಿ. ನಾನು ಯಾಕೆ ಹಿಂದೆ ಇದ್ದೇನಂತ? ಅಲ್ಲ, ಮತ್ತೆ ಇಲ್ಲಿಂದ ಮುಂದೆ ಬನ್ನಿ ಅಂತಲ್ಲ, ಮತ್ತೆ ಜೀವನದಲ್ಲಿ ಸ್ವಲ್ಪ ಮುಂದೆ ಬನ್ನಿ ಅಂತ. ಏನೇ ನಿನ್ನ ಮಾತಿನ ಅರ್ಥ? ಅರ್ಥ ಆಗ್ಲಿಲ್ವಾ? ಅರ್ಥ ಆಗುವಾಗೆ ಹೇಳು. ಗೊತ್ತೇ ಆಗ್ಲಿಲ್ವಾ? ದ್ವಾರಕೆಗೆ ಏನು? ದ್ವಾರಕೆಗೆ ಒಬ್ರು ಬಂದ್ರು. ಅಯ್ಯೋ, ದ್ವಾರಕೆಗೆ ಒಬ್ಬರೇನೆ, ಹಲವರು ಬರ್ತಾರೆ ಹೋಗ್ತಾರೆ. ದ್ವಾರಕೆ ಇರುವುದೇ ಅದಕ್ಕೆ. ಹಾಗಲ್ಲಮ್ಮ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗ್ತದಾ? ಒಬ್ಬರು ಬಂದ್ರು ಅಂತ ಹೇಳಿದ್ರೆ ಅವ್ರು ಬರುವವರೆಲ್ಲರೂ ಬರ್ತಾರೆ ಹೋಗ್ತಾರೆ, ಹೌದು, ಅದು ಸತ್ಯ. ಬಂದವರು ಯಾರು ಅಂತ ಇರುವುದಿಲ್ಲ. ಅಯ್ಯೋ, ಅದೆಲ್ಲ ನಮಗೆ ಯಾಕೆ? ನಮಗೆ ಬೇಕು. ಯಾಕೆ? ಅದು ಕೂಡ ನಿಮಗೆ ಬೇಕೇ ಬೇಕು. ನನಗೆ ಬೇಕು. ಹೌದಮ್ಮ. ಅಂದ್ರೆ ಬೇರೆ ಯಾರು ಅಲ್ಲ, ಬಂದದ್ದು ನಾರದ್ರು. ನಾರದರ ಬರುವುದರಲ್ಲಿ ಏನೇ ವಿಶೇಷ? ಯಾವಾಗ ಅಲ್ಲದಿದ್ರು ಅಪರೂಪಕ್ಕೊಮ್ಮೊಮ್ಮೆ ನಾರದರು ಬರ್ತಾ ಇರ್ತಾರೆ. ಹೌದಮ್ಮ, ನಾರದರು ಬರುವುದು ತಪ್ಪಲ್ಲಮ್ಮ, ಬರಿಗೈಯಲ್ಲಿ ಬರ್ಲಿಲ್ಲಮ್ಮ. ನಾರದರು ಯಾವತ್ತಾದ್ರೂ ಎಲ್ಲಿಗಾದ್ರೂ ಬರಿಗೈಯಲ್ಲಿ ಹೋದದ್ದುಂಟು? ಮತ್ತೆ ಅವರ ಕೈಯಲ್ಲಿ ತಾಳ, ತಂಬೂರಿ ಅದೆಲ್ಲ ಇದ್ದದ್ದೇ. ತಂದೂರಿ ಉಂಟು, ಅದಲ್ಲ.
ನೀವು ಹೇಳಿದ್ದು ಅದೇ ಅಮ್ಮ. ತಂಬೂರಿ ಯಾವುದೋ ಒಂದು ಊರಿ ಅದಕ್ಕಲ್ವ ಭಾಗವತೋತ್ತಮರು ಹೇಳಿದ್ದು ತಂದೂರಿಯ ವಿಷಯ ಹಾಗಲ್ಲ, ಮತ್ತೆ ನಾರದರ ಕುರಿತು ಆದ ವಿಷಯ. ಏನು? ತಾಳ ತಂಬೂರಿ ಕೈಯೊಳಗೆ, ಹಾ, ಹಾ. ವಿಠಲನ ಭಜನೆ ಮನದೊಳಗೆ ಹಾ, ಹಾ. ಅಲ್ವಾ? ಹೌದು. ಏನು? ಹಾ ಹಾ ಯಾರಿಗೆ ಗೊತ್ತು, ನೀವು ಹೇಳಿದ್ದಲ್ವ ನಿಮಗೆ ಗೊತ್ತಾದ್ರೆ ಸಾಕು. ನಾರದರು ಬಂದ್ರು. ಹೌದು. ಅದ್ರಲ್ಲಿ ಏನು ವಿಶೇಷ? ಕೈಯಲ್ಲಿ ಒಂದು ಹೂ. ಈಗ ದ್ವಾರಕ್ಕೆ ಹೌದು, ಯಾರಾದ್ರೂ ಬರ್ತಾರಂತ ಆದ್ರೆ ಹೌದು. ದೇವರ ದರ್ಶನಕ್ಕಾಗಿ ಬರುವುದು. ಹೌದು. ಈಗ ದೇವರ ದರ್ಶನಕ್ಕೆ ಬರುವಾಗ ಹಾ. ಬರಿಗೈಯಲ್ಲಿ ಬರುವುದುಂಟು. ಇಲ್ಲ. ಹೂವು, ಹಣ್ಣು ಅಂತದನ್ನೆಲ್ಲ ತರ್ತಾರೆ. ತರ್ಲಿ. ನಾರದರು ಹೂವನ್ನು ತಂದಿದ್ದಾರೆ. ಅದರಲ್ಲೇನು? ಹೂ ಅಂದ್ರೆ ಅಂತಿಂತ ಹೂವಲ್ಲಮ್ಮ. ಅಂದ್ರೆ ಅದನ್ನು ಕೊಟ್ಟದ್ದು ಯಾರಿಗೆ ಅಂತ ಇರುವುದೀಗ. ಅಂತಿಂತ ಹೂ ಅಂತಂದ್ರೆ ವಿಶೇಷವಾದ ಹೂ ಅಂತ ಆಯ್ತು. ಹೌದು. ಯಾವ ಹೂ ಅದು? ಹೂ ಪಾರಿಜಾತ. ಪಾರಿಜಾತ. ಹೌದು. ಪಾರಿಜಾತವನ್ನು ತಂದು ಕೃಷ್ಣ ದೇವರಿಗೆ ಕೊಟ್ರು. ಒಳ್ಳೇದಾಯ್ತು. ಹ. ಹಾಗಾದ್ರೆ ಹ. ನೀನು ಬಂದು ಹೇಳಿದ್ರಿಂದ ಸರಿಯಾಯ್ತು. ಹ. ನಾನೀಗ ತಯಾರಾಗಿರ್ಬೇಕಲ್ಲ. ಹ. ನನ್ನ ಗಂಡ ಬಂದು ಹ. ಈಗ ಆ ಹೂವನ್ನು ತಂದು ಹ. ನನಗೆ ಕೊಡ್ತಾರೆ. ಅದು ನಿಮ್ಮ ಭ್ರಮೆ ಅಮ್ಮ. ಆ? ಅದನ್ನು ಹೇಳುವುದಕ್ಕಾಗಿಯೇ ನಾನು ಬಂದದ್ದು. ಅಂದ್ರೆ ಆ ಹೂ ಕೊಟ್ರ ಆ ಹೂವನ್ನು ಯಾರಿಗೆ ಯೋಗ್ಯತೆ ಉಂಟು ಅವರೇ ಮುಡಿಬೇಕಲ್ವಾ. ಅಂದ್ರೆ ನನ್ನ ಲೆಕ್ಕದಲ್ಲಿ ಅದು ನಿಮಗೆ ಕೊಡ್ಬೇಕು. ಹೌದಾ? ಅಲ್ವಾ? ಹಾಗಾದ್ರೆ ತರ್ತಾರೆ, ಕೊಡ್ತಾರೆ. ಹೌದು. ನಿಮಗೆ ಕೊಡ್ಲಿಲ್ಲ. ಅಯ್ಯೋ, ಇನ್ನು ಬರ್ಬೇಕಲ್ವ ಅವರು? ಹೌದು. ಬಂದ್ರೆ ಕೊಡ್ತಾರೆ. ಬಂದ್ರೆ ಕೈಯಲ್ಲಿ ಇದ್ರಲ್ಲ ನಿಮಗೆ ಕೊಡುವುದು. ಮತ್ತೆ ನಾರದರು ತಗೊಂಡು ಹೋದ್ರ? ಇಲ್ಲ. ಹಾ. ಕೃಷ್ಣ ದೇವರಿಗೆ ಕೊಟ್ರ ಅದನ್ನು ಕೊಂಡೋಗಿ ಅವರು ಇದನ್ನು ನೋಡಿ ಕೃಷ್ಣದೇವರು ಏನು ಕೇಳಿದ್ರು? ಏನು ಕೇಳಿಲ್ಲ. ಮತ್ತೆ ಇಲ್ಲ, ಅವರಿಗೆ ಅಂತ ಕೊಟ್ಟರು. ಹೌದು. ಅದರ ಬಗ್ಗೆ ಏನಾದ್ರೂ ವಿಚಾರಿಸಿದ್ರೆ ನಾನು ಅದರಲ್ಲಿ ವಿಶೇಷತೆ ಉಂಟು ಆ ಹೂವಿಗೆ. ಹಾ. ಪಾರಿಜಾತ ಅಂತ ಹೇಳಿದ್ರೆ ನೀವು ಎಣಿಸಿದಾಗೆಲ್ಲ ಅದನ್ನು ಕೃಷ್ಣಸ್ವಾಮಿ ಯಾರಿಗೆ ಕೊಟ್ಟರು? ಕೊಟ್ಟದ್ದು ನಿಜವಾಗಿ ಕೊಡ್ಬೇಕಾದದ್ದು ನಿಮಗೆ ಅಂತ ನನ್ನ ಲೆಕ್ಕದಲ್ಲಿ. ಕೊಟ್ಟದ್ದು ಯಾರಿಗೆ? ರುಕ್ಮಿಣಿಗೆ. ಅದು ಯಾಕೆ ಹಾಗೆ? ಯಾರಿಗೆ ಗೊತ್ತು? ನಾರದ್ರು ಹೇಳಿದ್ರು. ನಾರದ್ರು ಹೇಳಿಲ್ಲ. ಮತ್ತೆ ಹಾಗಾದ್ರೆ ಅದರಲ್ಲಿ ಗೊತ್ತಾಗುದಿಲ್ಲ ನಿಮಗೆ ಯಾರಿಗೆ ಯೋಗ್ಯತೆ ಉಂಟು ಅಂತ. ಅದರಲ್ಲಿ ಗೊತ್ತಾಗುದಿಲ್ವಮ್ಮ. ಈಗ ನಾರದ್ರು ಹೇಳಿದ್ರು, ಬಿಟ್ರು. ಅದು ವಿಷಯ ಅಲ್ಲ. ಕೃಷ್ಣದೇವರು ಅವರಿಗೆ ಕೊಡುವುದಕ್ಕೆ ಏನೋ ಕಾರಣ ಇರಬಹುದು. ಹೌದು. ಬರೇ ಕೊಟ್ಟದ್ದು ಏನಾದ್ರೂ ವಿಶೇಷ ಇತ್ತ? ವಿಶೇಷ ಉಂಟಮ್ಮ. ಆ ಹೂವಿನ ವಿಶೇಷತೆ ಉಂಟು. ಬೇರೇನಿಲ್ಲ. ಆ ಹೂ ಮುಡಿದ್ರೆ ಮೂಗು ತಡಿಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ನಮಗೆ ಸಿಗದೇ ಇದ್ದದ್ದು ಒಳ್ಳೆಯದು. ಯಾಕಮ್ಮ? ಮತ್ತೆ ಮೂಗು ತಡಿಲಿಕ್ಕೆ ಆಗುವುದಿಲ್ಲ ಅಂದ್ರೆ ಪರಿಮಳ. ಪರಿಮಳ. ಪರಿಮಳ ಅಂದ್ರೆ ವಿಪರೀತವು. ಅದು ಯಾಕೆ ತಡೆಯಲಿಕ್ಕೆ ಆಗುವುದಿಲ್ಲ? ಅದು ಅಷ್ಟು ಪರಿಮಳ ಅಂತ. ಅತಿಯಾದ್ರೆ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ. ಅತಿಯಾದ್ರೆ ಅದೊಂದು ಹೇಳ್ತಾರಲ್ಲ ಅಮೃತ. ಅತಿಯಾದ್ರೆ ಅಮೃತವು ವಿಷ ಆಗ್ತದೆ. ಹೌದೌದು. ಯಾವ್ದು ಹೆಚ್ಚು ಪರಿಮಳ ಆದ್ರೆ ನನಗೆ ಮೂಗು ಬಿಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲದಿದ್ರೆ ಮೂಗು ಬಿಡ್ಬೋದಿತ್ತು. ಹೌದಾ? ಹೌದು. ಒಳ್ಳೇದಾಯ್ತು. ಬಿಡದೇ ಇದ್ದದ್ದು. ಹೌದು. ಹಾಗೆ ಕೊಟ್ರ ಅದ್ರ ಮತ್ತೊಂದು ವಿಶೇಷತೆ ಏನು? ಆ ಹೂವನ್ನು ಮುಡಿದ್ರೆ ಯಾರಿಗೆ ಮದುವೆ ಆಗೋದಿಲ್ಲ ಆದಷ್ಟು ಬೇಗ ಮದುವೆ ಆಗ್ತದೆ. ಅಲ್ಲ, ಹೆಣ್ಣು ಇವರೇ ಹುಡುಕ್ಬೇಕು. ಮದುವೆಯಾಗದ ಹೆಣ್ಮಕ್ಕಳಿದ್ರೆ ಆ ಹೂವಿನ ಪ್ರಭಾವದಿಂದ ಆದಷ್ಟು ಶೀಘ್ರವಾಗಿ ಮದುವೆ ಆಗ್ತದೆ. ಆಮೇಲೆ ಆ ನಂತರ ಮದುವೆ ಆದ ನಂತರ ಮಕ್ಕಳಾಗದಿದ್ರೆ ಆ ಹೂ ಮುಡ್ಕೊಂಡ್ರೆ ಆದಷ್ಟು ಬೇಗ ಮಕ್ಕಳಾಗ್ತದೆ. ಮಕ್ಕಳಾಗದವರಿಗೆ ಸಂತಾನ ಭಾಗ್ಯ ಆಗ್ತದೆ. 9 ತಿಂಗಳು ಕಾಯ್ಬೇಕು ಮಾತ್ರ. ಅದು ಹಾಗೆ. ಅದು ಕೂಡ ಅದರಲ್ಲೇ ಬರುವುದಿಲ್ಲ, ಇದು ಬೇರೆ. ಆಮೇಲೆ ಮತ್ತೆ ದೂರದಲ್ಲಿದ್ದ ಗಂಡ ಹತ್ತಿರ ನೆನಪಾದಾಗ ತಕ್ಷಣ ನೋಡ್ಬೇಕು ಅಂತ ಎಣಿಸಿದ್ರೆ ಅಮ್ಮ ಆ ಹೂವನ್ನು ಮುಡ್ಕೊಂಡ್ರೆ ದೂರದಲ್ಲಿದ್ದ ಗಂಡ ತಕ್ಷಣ ಬರ್ತಾರೆ. ಹೌದಲ್ಲ? ಮತ್ತೆ ಇದೆಲ್ಲ ವಿಶೇಷತೆ ಉಂಟಮ್ಮ. ಅದರಿಂದ ನೀವು ನಿಮಗೆ ಕೊಡಬೇಕಾದಂತ ಹೂವನ್ನು ಅವರಿಗೆ ಕೊಟ್ರಲ್ಲ, ನೀವು ಇಲ್ಲಿ ಕೂತ್ಕೊಂಡು ಏನ್ ಮಾಡ್ತೀರಿ? ನೀನು ಸತ್ಯ ಹೇಳುವುದು. ಕಂಡು ಬಂದೆಯೋ ನೀನು ಕಾಣದೆ ಬೇಯೋ, ಕಂಡು ಬಂದೆಯೋ ನೀನು ಕಾಣದೆ ಬೇಯೋ. ಕಂಡು ಬಂದೆಯೋ ನೀನು ಕಾಣದೆ ಬೇಯೋ, ಪುಂಡರಿ ಕಾಮಗಿ ಉಸಿಯಾರ ಬೇಡ, ರಮಣ ಗೆನ್ನಯ ಮೇಲೆ
ಬಾಲೆ ರಮಣ ಕೆನ್ನಯ ಮೇಲೆ ಮಮತೆ ಉಂಟೇಲೆ ಬಾಲೆ ರಮಣ ಕುಂಟೇಲೆ ಬಾಲೆ ನೀವೇ ಗಂಭೀರ ಕಂಡು ಬಂದೆಯೋ ನೀನು ಕಾಣದೆ ಬೇರೆಯೋ ನೀನು ನನಗೆ ಅತಿಯಾಗಿ ಪ್ರಿಯಳಾದವಳು. ಹೌದಮ್ಮ. ಹಾಗೆ ನಾನೂ ಅಷ್ಟೇ ನಿನಗೆ ಬಹಳ ಮೆಚ್ಚಿನವಳು. ಹಾಗೆಂದು ನಿನ್ನನ್ನು ಮೆಚ್ಚಿಸುವುದಕ್ಕೋ ಅಥವಾ ನಾನು ನಿನ್ನನ್ನು ಮೆಚ್ಚಿಕೊಳ್ಳುವುದಕ್ಕೋ ಪರಸ್ಪರ ಯಾವತ್ತೂ ಕೂಡ ಅಪ್ರಿಯವಾದ ಮಾತುಗಳನ್ನು ಆಡುವವರೇ ಅಲ್ಲ. ಆದ್ರೆ ಹಿಂದೇಕೋ ನನಗೆ ಒಂದು ರೀತಿ ಅನುಮಾನ ಕಾಡುತ್ತಾ ಉಂಟು. ಯಾಕಮ್ಮ? ಸಖಿ, ಹೌದೇನೆ? ನಾನೇ ನೋಡಿದ್ದಲ್ಲ. ನೀನು ರುಕ್ಮಿಣಿಯ ಅಂತಃಪುರದ ಮಾರ್ಗದಿಂದಲೇ ಹಾದು ಬಂದದ್ದೇ. ಹೌದು. ಅಲ್ಲಿಗೆ ನಾರದರು ಬಂದದ್ದು ಹೌದೇ? ಹೌದಮ್ಮ. ಆ ಪಾರಿಜಾತದ ಪುಷ್ಪವನ್ನು ನನ್ನ ಸ್ವಾಮಿ ನನಗೆ ಗೊತ್ತಿಲ್ಲದ ಹಾಗೆ ಆ ರುಕ್ಮಿಣಿಗೆ ಕೊಟ್ಟದ್ದು ಹೌದೇನೆ? ನಾನೇ ನೋಡಿದ್ದೇನಮ್ಮ. ನೀನು ನನಗೆ ನೋವಾಗಬೇಕೆಂದು ಸುಳ್ಳು ಹೇಳುವುದಿಲ್ಲ ತಾನೇ? ಇಷ್ಟರವರೆಗೆ ನಿಮಗೆ ನೋವಾಗುವಂತ ಯಾವುದಾದ್ರೂ ವಿಚಾರವನ್ನು ನಾನು ನಿಮ್ಮಲ್ಲಿ ಹೇಳಿದ್ದೇನಮ್ಮ. ಹಾಗಾದ್ರೆ ಯಾಕೆ ನನ್ನ ಗಂಡ ಈ ಸಲ ಹೀಗೆ ಮಾಡಿದ್ರು? ಯಾವತ್ತೂ ಹೇಳುವುದುಂಟೆ, ನೀನೆಂದರೆ ನನಗೆ ಪ್ರಾಣ, ನೀನೆಂದರೆ ನನಗೆ ಜೀವ ಎನ್ನುವ ಹಾಗೆ. ಇದರಲ್ಲಿ ಗೊತ್ತಾಗುವುದಿಲ್ವಾ? ನನ್ನಲ್ಲಿ ಅತಿಯಾದಂತಹ ಪ್ರೀತಿ, ವಿಶ್ವಾಸ, ಮಮತೆ ಉಳ್ಳಂತಹ ನನ್ನ ಗಂಡ ಇಂದು ಯಾಕೆ ಹೀಗೆ ಮಾಡಿದರೆ? ಹೇಳ್ಬೇಕಮ್ಮ ನೀವು. ನೀನು ಹೇಳಿದ ಹಾಗೆ ನಾನು ಪಾರಿಜಾತ ಪುಷ್ಪವನ್ನು ನೋಡಿದ್ದಿಲ್ಲ, ಆದ್ರೆ ಅದರ ಕುರಿತಾದಂತಹ ಎಲ್ಲಾ ವಿಷಯವೂ ನನಗೆ ಗೊತ್ತಿದೆ. ನೀನು ನೋಡಿದ ಆ ಪಾರಿಜಾತದ ಹೂ ಹೇಗಿತ್ತು ಅಂತ ಹೇಳ್ತೀಯಾ? ಹೇಗಿತ್ತು? ಲಲಿತವಾಗಿಯುವುದು ಕೇಳೆ, ಲಲಿತವಾಗಿಯುವುದು ಕೇಳೆ, ಬಗಳ ಪ್ರಜ್ವಲಿ ಸುತ್ತಲಿಯುವುದು ಬಾಲೆ, ಬಗಳ ಪ್ರಜ್ವಲಿ ಸುತ್ತಲಿಯುವುದು ಬಾಲೆ. ಬಿಳಿದಾಗಿ ಶೋಭಿಸುವುದು ಅಮ್ಮ, ಯಾವ ರೀತಿಯಲ್ಲಿ ಉಂಟು ಅಂತ ನೀವು ಕೇಳಿದ್ರಿ. ಹೌದು, ಪಾರಿಜಾತ. ನೀನು ನೋಡಿದಂತಹ ಆ ಪಾರಿಜಾತದ ಹೂ ಹೇಗಿತ್ತು? ಹಾಗಾದ್ರೆ ಅದ್ರ ಬಗ್ಗೆ ನಿಮಗೆ ಗೊತ್ತಿಲ್ವಾ ಅಮ್ಮ? ಗೊತ್ತಿದೆ. ಉಂಟ ಇಲ್ವಾ ಗೊತ್ತಿಲ್ಲ. ನನಗೆ ಗೊತ್ತಿದೆ. ನೀನು ನೋಡಿದ್ದು ಅದು ಪಾರಿಜಾತವೋ ಹೌದು ಅಲ್ಲವೋ ಅಂತ ನನಗೆ ಗೊತ್ತಾಗ್ತದೆ. ಆ ಸಂಶಯ ನಿವಾರಣೆಗಾಗಿ ಬಣ್ಣ ಬಿಳಿ ಉಂಟಮ್ಮ. ಬಿಳಿಯೋ? ಬಿಳಿ 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 ಬಿಳಿ. ಎಷ್ಟು ಬಿಳಿ ಉಂಟು? ತುಂಬ ಬಿಳಿ ಉಂಟು ನನ್ನ ಹಾಗೆ. ನೀನು ಬಿಳಿಯ? ಹೌದು. ಯಾರು ಹೇಳಿ? ನಾನು ಬಿಳಿ. ಮುಖ ನೋಡಿದ್ದೆ ನೀನು? ಯಾಕೆ? ಕಪ್ಪು ಕಪ್ಪಿದ್ದೆ ನೀನು? ಬಿಳಿ. ಬಿಳಿ ಬಣ್ಣ. ಮತ್ತೆ ಹವಳದ ದಂಟು. ದಂಟು, ಹವಳದ ದಂಟು, ಪರಿಮಳ, ಈ ರೀತಿ ಎಲ್ಲ ಉಂಟು. ಹಾಗಾದ್ರೆ ನೀವು ಎಣಿಸಿದಾಗೆ ನೀನು
ಉಂಟಾ? ನೀನು ನೋಡಿದ ಹಾಗೆ ಇತ್ತ, ಸ್ವಲ್ಪ ನಂತರದಲ್ಲಿ ಬಾಡಿ ಹೋಗಿತ್ತು. ಹೌದು, ಬಾಡ್ಲಿಲ್ಲಮ್ಮ, ಬಾಡ್ಲಿಲ್ಲ. ಯಾವ ಹೂವಾದ್ರೂ ಬಾಡಿ ಹೋಗ್ತದಲ್ಲ ಸ್ವಲ್ಪ ಹೊತ್ತಾದ ನಂತರ. ಇದು ಬಾಡಿ ಹೋಗುದಿಲ್ಲ, ಪರಿಮಳ. ಇದು ನಾನು ನೋಡಿದ ಪಾರಿಜಾತ. ಹೌದೇ? ಹೌದು. ಮಕ್ಕಳಾಗದವರಿಗೆ ಮಕ್ಕಳಾಗ್ತದೆ, ಹೌದು. ಮದುವೆ ಆದವರಿಗೆ ಮದುವೆ ಆಗುತ್ತದೆ. ಹೌದು. ದೂರದಲ್ಲಿದ್ದ ಗಂಡ ಹತ್ತಿರ ಬರ್ತಾರೆ. ಹೌದೌದು. ಪ್ರಾಯ ಕಳೆದ ಮುದುಕಿಯರು ಏನಾದ್ರೂ ಮುಡಿದ್ರೆ ಸತ್ತು ಹೋಗ್ತಾರೆ, ಸಾಯ್ತಾರಮ್ಮ. ಇಲ್ಲದಿದ್ರೆ ನೋಡಿ ಎಷ್ಟು ಸಮಯದಿಂದ ರೋಗದಲ್ಲಿ ಚಾಪೆ ಹಿಡಿದು ಮಲಗಿರುವುದಿಲ್ಲ ಅವರು. ಅವರಿಗೆ ಔಷಧಿ ಎಲ್ಲ ನಡೀತಾ ಇರುವುದಿಲ್ವಾ? ಅದರಿಂದ ಅವರು ಅಳ್ತಾ ಇರುವುದಿಲ್ಲ. ಯಾವಾಗ ನನ್ನನ್ನು ಅಮ್ಮ ಕೊಂಡು ಹೋಗ್ತಾನೆ ಅಂತ ಅಳ್ತಾ ಇರುವುದಿಲ್ಲ. ಅದರಿಂದ ಈ ರೀತಿ ಸತ್ತು ಹೋದ್ರೆ ರಜೆ ಇರುವುದಿಲ್ಲ. ಹಾಗಾದ್ರೆ ಅದರಿಂದ ಮೋಕ್ಷ ಪ್ರಾಪ್ತಿ ಆಗ್ತದೆ. ಅಯ್ಯೋ, ಹೌದು ಹೌದು, ಅದೇ ಇದು ಪಾರಿಜಾತವೇ. ಹೌದು, ಈಗ ಗೊತ್ತಾಯ್ತಾ? ಹೌದು. ಕೇಳಿದಿರಾ? ಮುಡಿಯುತ್ತ ಸುಮವ ವನಿತರು ಕೊನೆಗೆ ಕೊಡಬಹುದೇ ವಂಚನೆಯ ಎಸಗುತೆ ಮಗೆ. ನಾರದನ ನುಡಿ ಕೇಳಿ ನೀರಜ ಬಗೆಯನಗೆ ತೋರದಿರಬಹುದೇ ಸುರ ಪಾರಿಜಾತವನು. ವನಿತೆಯರು ಕೇಳಿದಿರೆ ನೀವೆಲ್ಲ ಇವಳಾಡಿದಂತಹ ಮಾತನ್ನು ಕೇಳಿ ಯಾಕೆ ನೀವು ಸುಮ್ಮನಿದ್ದೀರಿ? ಹೌದು, ಯಾವತ್ತಾದ್ರೂ ನನ್ನ ಗಂಡ ಯಾರ ಮಾತಾದ್ರೂ ಕೇಳಿ ನಡೆಯುವವರೇ ಅಲ್ಲ. ಅವನೊಬ್ಬ ಬಂದ, ಆ ಕಲಹಪ್ರಿಯ ನಾರದ. ಅವನು ಬಂದು ನಮ್ಮ ಸಂಸಾರದಲ್ಲಿ ಹುಳಿ ಹಿಂಡಿಯೇ ಬಿಟ್ಟನಲ್ಲ. ಬೇಡ ಬೇಡ, ಆ ಹೂವನ್ನು ನನಗೆ ಕೊಡುವುದು ಬೇಡ ಸಖಿ. ಭಾಮ, ನೋಡಿದೊಂದು ಪಾರಿಜಾತದ ಸುಮ ಸ್ವರ್ಗಲೋಕದಿಂದ ನಾರದರು ತಂದಿದ್ದಾರೆ. ಇದನ್ನೊಮ್ಮೆ ನೋಡು ಎನ್ನುವ ಹಾಗೆ ಒಮ್ಮೆ ತೋರಿಸಬಹುದಿತ್ತಲ್ಲ. ಹಾಗಾದ್ರೆ ಈ ರೀತಿಯಂತಹ ವಂಚನೆ ಮಾಡಬೇಕೆಂದು ಈ ಮೊದಲೇ ಅವರು ನಿರ್ಧರಿಸಿರಬೇಕು. ಯಾಕೆ ಹೀಗೆ ಮಾಡಿದ್ರೆ? ಇದ್ದದ್ದನ್ನೆಲ್ಲ ಮಾಡುವಾಗ ನಮಗೆಲ್ಲ ಈ ಬದುಕು ಬೇಕೆ? ನೀನೇ ಹೇಳು, ನಿನ್ನ ಗಂಡ ಏನಾದ್ರೂ ಹೀಗೆ ಮಾಡ್ತಿದ್ರೆ ನೀನು ಸಹಿಸಿಕೊಳ್ತಿದ್ಯಾ? 3 ಬಾರಿಗೆ ಹೋಗ್ತಿದ್ದೆ. ಎಂತದ? 3 ಬಾರಿಗೆ ಹೋಗ್ತಿದ್ದೆ. ಎಲ್ಲಿಗೆ ಹೋಗ್ತಿದ್ದೆ? 3 ಬಾರಿ ಸಾಯ್ಲಿಕ್ಕೆ. ಅದು ಯಾಕೆ 3 ಬಾರಿಗೆ ಸಾಯುವುದು? ಒಂದೊಮ್ಮೆ ಸಾಯ್ಲಿಕ್ಕೆ ಆಗುದಿಲ್ಲ. ಒಂದ್ ವೇಳೆ ಬದುಕಿದ್ರೆ ಮತ್ತೊಂದು ಸಾರಿ ಹಾಗೆ 3 ಬಾರಿಗೆ ಹೋಗ್ತಿದ್ದೆ. ಯಾಕೆ ಯಾರ್ಯಾರಿಗಾಗಿ ನಮ್ಮ ಜೀವನ ನಾಶ ಮಾಡಬೇಕು? ಯಾಕಮ್ಮ? ಮತ್ತೆ ನಿಲ್ಲದಿದ್ರೆ ಎಂತ? ಈ ರೀತಿ ಎಲ್ಲಾದ್ರೂ ಉಂಟಾ? ಗಂಡ ಹೆಂಡತಿ ಹೊಂದಾಣಿಕೆಯಲ್ಲಿ ಇರ್ಬೇಕು. ಈ ರೀತಿ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರುವುದಿಲ್ಲ. ನನ್ನ ಗಂಡ ಎಲ್ಲ ಆಗ್ಬೇಕಿತ್ತು ಸಖಿ. ಈ ಹೆಣ್ಮಕ್ಕಳು ಇಷ್ಟೆಲ್ಲ ಆಭರಣಗಳನ್ನ ಹಾಕಿ ಶೃಂಗಾರ ಮಾಡುವುದು ಯಾಕೆ ಹೇಳು? ಎಲ್ಲರೂ ನೋಡ್ಲಿ ಅಂತ. ಮೂಸಡಿಗೆ ಬಾರಿಸ್ತೇನೆ, ನೋಡ್ಲಿಕ್ಕಾಗಿ ಶೃಂಗಾರ ಮಾಡುವುದು ಗಂಡನಿಗೆ ಬೇಕಾಗಿ. ಅಂತಹ ಗಂಡನೇ ಈ ರೀತಿಯಾಗಿ ಮೋಸ ಮಾಡಿದ ಮೇಲೆ ನಮಗೆ ಇದೆಲ್ಲ ನನಗೆ ಯಾವುದು ಬೇಡ. ಆಭರಣ ಎಲ್ಲ ಯಾವುದು ಬೇಡ. ಯಾವುದು ಬೇಡ. ಎಲ್ಲ ಬಿಚ್ಚ ಆಯ್ತು. ಚೀಲ ಉಂಟಾ ತುಂಬಿಸಲಿಕ್ಕೆ? ಯಾವುದನ್ನು? ಈ ವರ್ಷಕ್ಕೊಂದು ಸಾಲ ಮುಗಿಬಹುದು ಅಂತ. ಅದು ನಿನಗೆ ಕೊಟ್ಟದ್ದು. ಅದನ್ನು ನನಗೆ ಬೇಡ ಅಂತ. ಬೇಕ ಈ ಪಟ್ಟೆ ಸೀರೆ ಎಲ್ಲ ಬೇಕ ನನಗೆ. ಬೇಡ. ಯಾಕೆ? ಸೀರೆ ಬಿಚ್ಚಿ ಸೀರೆ ನನಗೇನು ಮಾನ ಮರ್ಯಾದೆ ಇಲ್ಲ ಅಂತ ಹೇಳಿ. ಬೇಡ, ನೀವು ಮಾಲಿನಿ ಸೀರೆ ಉಡಿ. ಯಾವುದು? ಮಾಲಿನಿ ಸೀರೆ. ಮಾಲಿನಿ ಸೀರೆ? ಅದ್ಯಾವುದು? ಮಾಲಿನ್ಯವಾದಂತ ಸೀರೆ ಉಡಿ. ಪಟ್ಟೆ ಸೀರೆ ಯಾವುದು ಬೇಡ. ಪಟ್ಟೆ ಮತ್ತೆ ಯಾವ ಸೀರೆ ಉಡುವುದು ನಾನು? ಸೀರೆ ನನ್ನಲ್ಲಿ ಉಂಟಮ್ಮ. ಯಾವುದು? ನನ್ನ ಸೀರೆ ನೀವು ತಗೊಳ್ಳಿ. ನಿನಗೆ ಈ ಸೀರೆ? ಹೌದು. ಬೇಡ, ತೆಗೀರಿ. ನನಗೆ ಬದುಕೇ ಬೇಡ ಅಂತ. ಬದುಕೇ ಬೇಡ ಅಂದ್ಮೇಲೆ ಅದಂತ ಸೀರೆ ಯಾಕಮ್ಮ? ಯಾರಿಗಾಗಿ ಬದುಕು? ಯಾರಿಗಾಗಿ ಬದುಕು? ಬದುಕಬೇಕಂತ ಬೇಕು. ಹೌದು. ಊಟ ಮಾಡಬೇಕು. ಊಟ ಮಾಡಬೇಕು. ಬೇಕಾ? ಬೇಡ, ನೀವು ಊಟ ಮಾಡಬೇಡಿ. ಮತ್ತೆ ನೀವು ಊಟ ಮಾಡಬೇಡಿ, ನಾನು ಮಾಡ್ತೇನೆ. ನಾನು ಊಟ ಮಾಡದೇ ಇದ್ರೆ ತೆಳ್ಳಗಾದ್ರೆ ಏನು ಮಾಡುವುದೇ? ತೆಳ್ಳಗ ಆಗಬೇಕಮ್ಮ ನೀವು. ತೆಳ್ಳಗ ಆಗಬೇಕು. ಸ್ವಲ್ಪ ಆದ್ರೂ ಸಪೂರ ಆಗಬೇಕು ನೀವು. ಯಾಕೆ? ಧರ್ಮಕ್ಕೆ ತಿಂದು ನೋಡಿ ಅಮ್ಮ, ಎಷ್ಟು ಜನ ಸಪೂರ ಆಗಬೇಕು, ತೆಳ್ಳಗಾಗಬೇಕು ಅಂತ ಎಷ್ಟು ಸಾಧನೆ ಎಲ್ಲ ಮಾಡ್ತಾ ಇದ್ದಾರೆ ಗೊತ್ತುಂಟ? ಅದಕ್ಕೆ ನೀವು ಕೂಡ ಆ ರೀತಿ ಸಾಧನೆ ಆಗಲ್ಲ. ನನಗೇನು ಸಪೂರ ಆಗಬೇಕು ಅಂತ ಇಲ್ಲ. ನನ್ನ ಗಂಡ ಈ ರೀತಿಯಾಗಿ ಮೋಸ ಮಾಡಿದಂತ ಆದ್ರೆ ನಾನು ತಿನ್ನುವುದಿಲ್ಲ. ತಿನ್ಬೇಡಿ. ನಾನು ಕುಡಿಯುವುದೂ ಇಲ್ಲ. ಕುಡಿಬೇಡಿ. ಯಾವುದು? ಇನ್ನಾದ್ರೂ ಸ್ವಲ್ಪ ಕುಡಿಯುವುದು ಕಡಿಮೆ ಮಾಡಿರಿ.
ನೀರು ಕುಡಿಯುವುದಿಲ್ಲ ಅಂತ. ಅದೇ, ನೀರು ಕುಡಿಬೇಡಿ. ಉಪವಾಸ ಮಾಡ್ತೇನೆ, ಉಪವಾಸ ಮಾಡ್ತೇನೆ. ಊಟ ಮಾಡಬೇಡಿ, ಬಾಗಿಲು ಹಾಕಿ ಕುಳಿತುಕೊಳ್ತೇನೆ ಆಯ್ತು, ನಾನು. ಕೂತ್ಕೊಳ್ಳಿ. ಎಲ್ಲಿ ಕುಳಿತುಕೊಳ್ಳುವುದು? ಎಲ್ಲಿ ಬಾಗಿಲು ಹಾಕಿ ಕೂತ್ಕೊಳ್ಳಿ. ಹಾಗೆ ಎಲ್ಲಿ? ಎಲ್ಲಿ ಕೂತ್ಕೊಳ್ತೀವಿ? ಚಿಂತಾಗಾರದಲ್ಲಿ. ಹೋಗಿ. ಚಿಂತಾಗಾರದಲ್ಲಿ? ಚಿಂತಾಗಾರ ಬೇಡ, ನೀವು ಶವಾಗಾರ. ಚಿಂತಾಗಾರದಲ್ಲಿ ಅಂತ. ಹೋಗಿ, ಅಲ್ಲಿಗೆ ಹೋಗಿ. ಶೋಕಾಗಾರದಲ್ಲಿ ಕುಳಿತುಕೊಳ್ತೇನೆ. ಎಲ್ಲಿ ಕೂತ್ಕೊಳ್ತೀರಾ? ನಿಮ್ಗೆ ಎಲ್ಲಿ ಬೇಕು, ನಿಮ್ಮ ಸಮಸ್ಯೆ ಎಲ್ಲಿ ನಿವಾರಣೆ ಆಗ್ತದೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಆದ್ರೆ ಹಾ. ನನಗೆ ಹೊತ್ತಿಗೆ ಹಸಿವೆಯಲ್ಲಿ ಏನು ಮಾಡುವುದು? ಊಟ ಮಾಡುವುದಿಲ್ಲ ಅಂತ ಹೇಳ್ತೀರಮ್ಮ, ಮತ್ತೆ ಆದ್ರೂ ನನಗೆ ತಡೀತದ, ಊಟ ಮಾಡ್ಲೇಬೇಕು. ಅವರಿಗೆ ಮಾತ್ರ ಊಟ ಮಾಡುವುದಿಲ್ಲ ಅಂತ ಅನಿಸಬೇಕು. ಹೌದಾ? ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಆಯ್ತಾಯ್ತು, ನಾನು ಅಲ್ಲಿದ್ದೀನಿ. ಹಾ. ನಿಮ್ಗೆ ಹಿಂದಿನಿಂದ ವ್ಯವಸ್ಥೆ ನಾನು ಮಾಡ್ತೀನಿ. ಹಾ? ಹಿಂದಿನಿಂದ ವ್ಯವಸ್ಥೆ ನಾನು ಮಾಡ್ತೀನಿ. ಹಿಂದಿನ ಬಾಗಿಲಲ್ಲಿ ತಂದು ಕೊಡ್ತೀನಿ. ಎಲ್ಲ ನಿಮ್ಗೆ ಅಲ್ಲೇ ಏನೆಲ್ಲ ಇದೆ. ಹೇಳ್ತೀರಿ ನೀವು ಅದೆಲ್ಲ ಕೊಡ್ತೇನೆ. ನಾನೀಗ ಅವರ ಮೇಲೆ ಸಿಟ್ಟು ಮಾಡಿ ಕುಳಿತುಕೊಳ್ತೇನೆ ಅಂತ ಅವರಿಗೆ ಗೊತ್ತಾಗೋದು ಹೇಗೆ? ಓ ಅದಲ್ಲ. ಅಮ್ಮ, ಒಂದಕ್ಕೆ 2 ಸೇರಿಸಿ, 2ಕ್ಕೆ 4 ಸೇರಿಸಿ, 4ಕ್ಕೆ 8 ಸೇರಿಸಿ ಎಲ್ಲ ಅಲ್ಲಿ ಹೋಗಿ ನಾನು ಹೇಳ್ತೇನೆ. ನೀನು ಹೇಳಿದ್ಯಾ? ನನಗೆ ಇಲ್ಲಿ ಗೊತ್ತುಂಟಲ್ಲ. ಹೌದಾ? ಎಂತದು? ಇಲ್ಲಿ ಗೊತ್ತುಂಟಲ್ಲ? ಇಲ್ಲಿ ನಡೆದ ವಿಚಾರ ಅವರಿಗೆ ಗೊತ್ತಿಲ್ಲ ಅಲ್ಲ, ಹಾಗೆ. ಅದನ್ನು ಹೇಳ್ತೇನೆ. ಆದಷ್ಟು ಬೇಗ ಬಾ. ಇಲ್ಲಿ ನನಗೆ ಅದನ್ನೆಲ್ಲ ನಾನು ಮಾಡಿದ್ದು. ಹಾ? ಸೇರಿಸಿ. ಅಲ್ಲ, ಇಲ್ಲಿ ಸೇರಿಸಲಿಲ್ಲ, ಇದ್ದದ್ದನ್ನು ಮಾಡಬೇಕು. ಅಲ್ಲಿ ಹೋಗಿ ಸೇರಿಸಿ ಹೇಳ್ತೇನೆ. ಸರಿ ಸರಿ, ಅಲ್ಲಿ ಬೇಕಾದದ್ದನ್ನೆಲ್ಲ ಹೇಳು. ಆಯ್ತಮ್ಮ, ಆಯ್ತು. ಅದು ಹೇಳು. ವಾತಾವರಣ ನೋಡಿದೆಯೇನೋ? ಬಿಸುಪಾದ ವಾತಾವರಣ, ಮಳೆ ಬರುವ ಲಕ್ಷಣ ಕಾಣಿಸ್ತಾ ಉಂಟು. ಮಳೆ ಬರ್ಲಿಕ್ಕಿಲ್ಲ ಇಲ್ವಾ? ಅದು ಏನೋ ಒಂದು ಆಗುತ್ತದೆ ಮಾತ್ರ. ಏನೇ ಆಗಲಿ ಸ್ವಲ್ಪ ನಿರೀಕ್ಷೆಯಲ್ಲಿರುವ ಬರುವಂತಹ ಒಂದು ಚಲನವಲನದ ಶಬ್ದ ಕೇಳ್ತಾರೆ. ಸ್ವಾಮಿ, ಸ್ವಾಮಿ, ಸ್ವಲ್ಪ ಮುಂದೆ ಬನ್ನಿ. ಏನಮ್ಮ? ನಿಮ್ಮಲ್ಲಿ ಮಾತಾಡ್ಲಿಕ್ಕೆ ಮಾತಾಡಬಹುದು. ಅಲ್ಲಿಂದ ಬಂದದ್ದು, ಎಲ್ಲಿಂದ? ಅಂತಪುರದಿಂದ. ಆದರೆ ಹಾ, ಪ್ರಥಮವಾಗಿ ನೀನು ಮಾಡಬೇಕಾದ್ದೇನು? ಏನು? ನಾನು ಯಾರು? ಹೌದು, ನೀವು ದೇವರು. ಹೌದಾ? ಹೌದು. ನನಗೆ ನಮಸ್ಕಾರ ಮಾಡಿದ್ಯಾ? ವಂದಿಸಿಕೊಂಡಿದ್ದೇನೆ. ದೀರ್ಘ ಸುಮಂಗಲಿ ಭವ. ಏಯ್, ನಮಸ್ಕಾರ ಮಾಡಿದ್ಯಾರಿಗೆ? ನನಗೆ ಮತ್ತೆ ನಿನ್ನದು ಆಶೀರ್ವಾದ ಎಂತದು? ನನಗೆ ನಮಸ್ಕಾರ ಮಾಡಿದ್ದು ಆ? ಸ್ವಾಮಿ ವಂದಿಸಿದ್ದೇನೆ. ಹೌದು, ಅವಳ ಸ್ವಾಮಿ ನಾನಲ್ವಾ? ಅವಳ ಸ್ವಾಮಿ ನೀನು. ಹೌದು, ಹೌದೌದು. ಆದ್ರೆ ಅವಳು ಹಾಗ ಮತ್ತೆ ನೀವು ಮನೆಯಲ್ಲಿ ಸ್ವಾಮಿ, ಇಲ್ಲಿ ಇವರು ಸ್ವಾಮಿ. ಊರಿನಲ್ಲಿ ನಿನಗೆ ಬೇರೆ ಸ್ವಾಮಿ ಇದ್ದಾರ? ಊರಿನವರಿಗೆ ಇವರು ಸ್ವಾಮಿ ಅಲ್ವಾ? ಹಾಗಾಗಿ ನೀವು ಮನೆ ದೇವರು, ಇವರು ಊರಿನ ದೇವರು. ನಿನಗೆ ಅರ್ಥ ಆಗ್ಲಿಲ್ಲ. ನೀನು ಆಕೆಯ ಗಂಡ, ನಾನು ಹಾಗಲ್ಲ, ಪ್ರಪಂಚಕ್ಕೇ ದೇವರು. ಆದ್ರಿಂದ ಅವಳು ಹಾಗೆ ಹೇಳಿದ್ದು. ಮತ್ತೆ ನೀನು ಆಶೀರ್ವಾದ ಮಾಡಿದ್ದೇನು? ದೀರ್ಘ ಸುಮಂಗಲಿ ಭವ. ಹಾಗೆ ಆಶೀರ್ವಾದ ಮಾಡುವ ಕ್ರಮ ಉಂಟಾ? ಇಲ್ವಾ? ಹೆಂಡತಿಗೆ ಗಂಡ ಹಾಗೆ ಆಶೀರ್ವಾದ ಮಾಡುವುದಾ? ಮತ್ತೆ? ಮಾಡಿದ ಅಂತ ಆದ್ರೆ ಅದರ ಅರ್ಥ ಏನು? ಏನು? ಅವನ ಆಯುಷ್ಯ ವೃದ್ಧಿ ಆಗಬೇಕು ಅಂತ ಅವ ಬಯಸಿದ ಹಾಗಾಗುತ್ತದೆ. ಹಾಗಾದ್ರೆ ಹೆಂಡತಿಗೆ ಆಶೀರ್ವಾದ ಮಾಡ್ಲಿಕ್ಕೆ ಆಶೀರ್ವಾದ ಮಾಡ್ಲಿಕ್ಕಿಲ್ಲ. ಮತ್ತೆ? ಒಂದು ವೇಳೆ ಕಾಲು ಹಿಡಿದ್ರೆ ಹಾ. ಒಂದು ಆಲಿಂಗನ, ಒಂದು ಸಿಹಿ ಮುತ್ತು. ಇಲ್ಲಿ ಅಲ್ಲ, ಮನೆಯಲ್ಲಿ. ಮನೆಯಲ್ಲಿ ಆಗುದಿಲ್ಲಲ್ಲ, ಅದಕ್ಕೆ ಇಲ್ಲಿ. ಸರಿಯಮ್ಮ, ಹಾ. ನೀನು ಸತ್ಯಭಾಮೆಯ ಅಂತಪುರದಲ್ಲಿದ್ದವಳು. ಹೌದು ಸ್ವಾಮಿ. ಯಾಕೆ ಬಂದಿ? ಎಂತದು ವಿಷಯ? ಏನಾಯ್ತು? ವಿಷಯ ಎಂತದು? ಸ್ವಾಮಿ ವಿನ್ನಪ ಕರುಣದಲ್ಲಿ ಸ್ವಾಮಿ
ನೀನು ಆ ಅಂತಃಪುರದಲ್ಲಿರುವುದು, ನಾನು ಈ ಅಂತಃಪುರದಲ್ಲಿ. ಇದು ಲೋಕಕ್ಕೆ ಗೊತ್ತಿದ್ದ ವಿಷಯ ಅಲ್ವಾ? ಹೌದು ಸ್ವಾಮಿ. ಹಾ. ಅಲ್ಲಿ ನಡೆದಂತ ವಿಚಾರವನ್ನು ಇಲ್ಲಿ ಹೇಳ್ಬೇಕಲ್ವ ಸ್ವಾಮಿ? ಹೌದು, ಹೇಳುವುದಕ್ಕೆ ಯಾರಾದ್ರೂ ಬಂದು ಹೇಳದಿದ್ರೆ ಗೊತ್ತಾಗುತ್ತದೆ. ಏನಾಯ್ತು? ಅಮ್ಮನವರು ಹಾ. ತಾಪ 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 ತಾಪ. ಅದಕ್ಕೆ ಇಲ್ಲಿ ಬಂದು ಹೇಳುದ. ಮತ್ತೆ? ನೀವು ಅಷ್ಟು ಜನ ಇದ್ದೀರಿ, ಹಾ. ಅವರ ಸುತ್ತ ಕೂತ್ಕೊಳ್ಳೋದು, ಹಾ. ಗಾಳಿ ಬೀಸ್ತಾ ಇರೋದು. ಯಾವುದು ತಾಪ ಅಂತ ಹೇಳಿದ್ರೆ ಏನು? ಬೆವರ್ತದೆ ಅಂತ ಹೇಳಿದ್ದ? ಅಲ್ವಾ? ಸರಿಯಾಗಿ ಅರ್ಥ ಮಾಡಿಕೊ, ನಿಲ್ಲು. ಅವಳದ್ದು ಮುಗಿಲಿಲ್ಲ. ಹೇಳಮ್ಮ. ಊಟ 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 ಮಾಡುವುದಿಲ್ಲ. ಊಟ ಮಾಡುವುದಿಲ್ಲ? ಇಲ್ಲ. ಊಟ ಮಾಡುವುದಿಲ್ಲ ಅಂತೆ. ಅಜೀರ್ಣ ರೋಗ ಅಜೀರ್ಣ ನಿನಗೆ ಸಿಕ್ಕಿದ್ದನ್ನು ತಿಂದು. ಇದನ್ನಲ್ಲಿ ಸೇಮಿಗೆ ಉಸುಳಿ ಎಲ್ಲ ಇತ್ತು, ಅದನ್ನೆಲ್ಲ ತಿಂದು ಅಜೀರ್ಣ ಆಗಿದೆ. ಅಯ್ಯೋ ಸ್ವಾಮಿ, ಅದೆಲ್ಲ ವಿಚಾರ. ಮತ್ತೆ ನಿದ್ದೆ ಮಾಡುವುದಿಲ್ಲ. ನಿದ್ದೆ ಮಾಡುವುದಿಲ್ವೋ? ಬರೋದೇ ಇಲ್ಲ. ಹೌದಾ? ಆಮೇಲೆ ಈ ರೀತಿಯಲ್ಲಿದ್ದಾರೆ, ಮಾತನಾಡುವುದು ಕೂಡ ಇಲ್ಲ. ಮಾತಾಡುವುದಿಲ್ಲ ಅಂತೆ. ಯಾರಿಗೂ ಕೂಡ ಮಾತಾಡುವುದಿಲ್ಲ. ಮಾವನ ವ್ರತ. ಮಾವನ ವೃತ್ತ ಅಲ್ಲ, ಅತ್ತೆಯ ವೃತ್ತ. ಮಾರಲ್ಲಿ ಮಾತಾಡುದು. ಮೌನ ವೃತ್ತ. ಹೌದಲ್ವೋ ಕೇಳುವ. ಮೌನ ವೃತ್ತವಾ? ಗೊತ್ತಿಲ್ಲ. ಹಾ. ಮೌನ ವೃತ್ತ ಅಂತಲ್ಲ. ಮಾತಾಡುವುದಿಲ್ಲ. ಮಾತಾಡುವುದಿಲ್ಲ. ಮತ್ತೇನು? ಊಟ ಮಾಡುವುದಿಲ್ಲ. ಊಟ ಮಾಡುವುದಿಲ್ಲ. ಹೌದು. ಹಾ. ಬೇಸರದಿಂದ ಅಂತಃಪುರದಲ್ಲಿ ಕೂತ್ಕೊಂಡಿದ್ದಾರೆ, ಮಲಗಿದ್ದಾರೆ. ಹಾ. ನಾನು ಎಷ್ಟು ಸರಿ ಎಬ್ಬಿಸಿದ್ರು ಅವರು ಹೇಳುವುದಿಲ್ಲ. ಹಾ. ಹಾಗಾಗಿ ಏನೋ ಒಂದು ಸಮಸ್ಯೆ ಉಂಟು. ಹಾ. ನೀವು ಬಂದ ನಂತರವೇ ಅದನ್ನು ಹೇಳುವುದಂತೆ, ಹಾ. ಬೇರೆ ಯಾರಲ್ಲಿಯೂ ಹೇಳುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದಾ? ಹೌದು. ಹಾಗಾಗಿ ನೀನು ಹೇಳುವುದಕ್ಕೆ ಬಂದವಳ? ಹೌದು ಸ್ವಾಮಿ. ಸರಿಯಮ್ಮ, ಚಿಂತೆ ಮಾಡಬೇಡ. ಆಯ್ತು. ಅವಳ ಗಂಡ ಕೃಷ್ಣ ಹಾ. ಈ ಕ್ಷಣದಲ್ಲೇ ಬರ್ತಾನೆ ಎನ್ನುವ ಹಾಗೆ ಹೋಗಿ ಹೇಳು. ಹಾ. ಅವಳಿಗೆ ಏನು ಮಾಡಿಕೊಳ್ಳುವುದಕ್ಕೆ ಬಿಡಬೇಡ. ಆಯ್ತು ಸ್ವಾಮಿ. ಆದಷ್ಟು ಜಾಗ್ರತೆಯಾಗಿ ನೋಡಿಕೊಳ್ಳಿ. ಆಯ್ತು ಸ್ವಾಮಿ. ಹೋಗಿ ಆಯ್ತು. ಹೋಗಿ. ಹೀಗೆ ಯಾಕೆ ಕಿವಿ ಹಿಂಡಿದ್ದೆ? ನಿನ್ನಷ್ಟು ಅಸಂಬದ್ಧ ಪ್ರಲಾಪಿ ಪ್ರಪಂಚದಲ್ಲಿ ಯಾರೂ ಇಲ್ಲ. ಏನಾಯ್ತು? ಅಧಿಕ ಪ್ರಸಂಗಿತನ ಎಲ್ಲ ಉಂಟು ನಿನ್ನ. ಏನ್ ಮಾಡಿದೆ? ಹೌದೇನೋ? ಮೊನ್ನೆ ನಾರದರು ನಮ್ಮದಾದಂತಹ ಈ ದ್ವಾರಕೆಗೆ ಬಂದಿದ್ರು. ಹೌದು. ಒಂದು ಹೂವನ್ನು ಕೊಟ್ಟರು. ಹೌದು. ಅದನ್ನು ರುಕ್ಮಿಣಿಗೆ ಮುಡಿಸಿದೆ. ಹೌದು. ಮುಡಿಸಿದ ನಾನು, ಹಾ. ಮುಡಿದ ರುಕ್ಮಿಣಿ, ಹಾ. ತಂದ ನಾರದರು, ಹಾ. ಜೊತೆಯಲ್ಲಿದ್ದ ನೀನು, ಹಾ. 4 ಮಂದಿಗೆ ಬಿಟ್ರೆ ಬೇರೆ ಯಾರಿಗೂ ಈ ಪ್ರಕರಣ ಗೊತ್ತೇ ಇಲ್ಲ. ಹೌದಲ್ಲ? ನಿನ್ನ ಅದು ಸತ್ಯಭಾಮೆ ಅಂತಪುರದವರೆಗೆ ಹೇಗೆ ಹೋಯಿತು? ಅದೇ ಹೇಳುವುದು. ನಿನ್ನಲ್ಲಿ ನಾನು ಹೇಳಿದ್ದೇನು? ಏನು? ಯಾವುದೇ ಕಾರಣಕ್ಕೂ ಹಾ. ಈ ವಿಚಾರವನ್ನು ಯಾರಲ್ಲೂ ಬಾಯಿ ಬಿಡಬಾರದು. ನಾನು ಬಾಯಿ ಬಿಡ್ಲಿಲ್ಲ. ಮತ್ತೆ ಗೊತ್ತಾದದ್ದು ಹೇಗೆ? ನೀನು ಹೇಳಿದ ತಕ್ಷಣವೇ ಬಾಯಿಗೆ ಕೈ ಹಿಡ್ಕೊಂಡು ನೇರ ಮನೆಗೆ ಹೋದೆ. ಹಾ. ಇವಳು ಬಾಗಿಲಲ್ಲಿ ನಿಂತಿದ್ದಾಳೆ. ಹಾ. ಒಂದು ಕೊಡ ನೀರು ಇಟ್ಕೊಂಡು, ಹಾ. ತುಸುಳ್ಳ ಎರೆದು, ಹಾ. ಕಾಲು ತೊಳೆದು, ಹಾ. ಕುರ್ರಲ್ಲಿ ನೀರು ಕುಡಿದು, ಕೈಯಲ್ಲಿ ಇಟ್ಕೊಂಡು ಹಾ. ಒಳಗೆ ಹೋಗಿ ಹಾ. ಮನೆಯಲ್ಲಿ ಕೂತ್ಕೊಳ್ಳಿ. ಹಾ. ಬಾಯಿ ಬಿಡಿ, ಊಟ ಮಾಡಿ ಅಂತು. ಹಾ. ನಾನು ಬಾಯಿ ಬಿಟ್ಟೆ, ಊಟ ಮಾಡಿ. ನೀನು ಬಾಯಿ ಬಿಟ್ಟದ್ದು ಹೌದು, ವಿಷಯ ಗೊತ್ತಾಯ್ತಲ್ವಾ? ಹೌದಲ್ಲ. ಒಟ್ಟಾರೆ ನನ್ನ ಮನೆ ಹಾಳಾಯ್ತಲ್ಲ ಪುಣ್ಯಾತ್ಮ. ನೀನು ಹೇಳಿ ಯೋಚನೆ ಮಾಡಬೇಡ. ಏನು? ನಿನ್ನ ಹೆಂಡತಿ ನಿನ್ನಲ್ಲಿ ಸರಿಯಾಗುವ ಅಲ್ಲಿವರೆಗೆ ಹಾ. ನಾನು ಕೂಡ ನಿನ್ನನ್ನು ಇರ್ತೇನೆ. ಹೌದಾ? ಹೌದು. ಹಾಗಾದ್ರೆ ಬಾ. ಮಕರಂದ, ಇದೊಂದು ಮನೆ ಅಂತ ಯಾರಾದ್ರೂ ಹೇಳ್ಯಾರ? ಮನೆ ಹೌದು, ಯಾರ ಮನೆ ಅಂತ ಗೊತ್ತಾಗುದಿಲ್ಲ. ಮನೆ ಯಾರದ್ದು ಅಂತ ಗೊತ್ತಾಗಬೇಕು ಅಂತಾದ್ರೆ ಇದೊಂದು ಅಂಗಳವ. ಎಂತದದು? ಒಂದು ಕಸ ಗುಡಿಸದೆ ದಿವಸ ಎಷ್ಟಾಯ್ತು? ಮನೆ ಒಳಗೆ ಹೇಗೆ ಉಂಟು ಅಂತ ಅಂಗಳ ನೋಡಿ ಗೊತ್ತಾಗ್ಬೇಕು. ಮನೆಯಲ್ಲಿರುವ ಹೆಂಗಸರು ಹೇಗಿದ್ದಾರೆ ಅಂತ ಅಂಗಳ ನೋಡಿ ಗೊತ್ತಾಗುತ್ತದೆ. ಕಸ ಬಿಡಿಸಲಿಲ್ಲ, ಕಸ ಗುಡಿಸಲಿಲ್ಲ. ಹೆಂಗಸರು ಸೆಗಣಿ ಹಾಕಬೇಕು, ಸೆಗಣಿಯನ್ನು ಸಾರಿಸುವುದು. ಸಾರಿಸಬೇಕು, ಹಾ. ರಂಗವಲ್ಲಿ ಹಾಕಬೇಕು. ಹಾ. ಇದೊಂದು ಒಂದು ಮರಣದ ಮನೆ. ಮರಣದ ಮನೆ. ಹೌದು, ಒಂದು ಸ್ಮಶಾನಕ್ಕೆ ಬಂದಾಗ ಆಗ್ತದೆ. ಹೌದು. ಹಾ, ಬಾಗಿಲು ಹಾಕಿದೆ. ಓ, ಇದು ಇಡೀ ವರ್ಷ ತೆಗೆಯುವ ಲಕ್ಷಣ ಕಾಣುವುದಿಲ್ಲ. ಈಗ ಬಾಗಿಲು ಹಾಕಿದ ಹೌದು ಪುಣ್ಯಾತ್ಮ. ಹಾ. ನನ್ನ ಹೆಂಡತಿಯಲ್ಲಿ ಮಾತಾಡಬೇಕಾದ್ರೆ ಬಾಗಿಲು ಒಂದು ಕೆಲಸ ಮಾಡುವ, ಏನು ಮಾಡುವ? 2 ಬೆಂಕಿಯ ಕೊಳ್ಳಿ ತರ್ತೇನೆ. ಬೆಂಕಿಯ ಕೊಳ್ಳಿ. ಒಂದನ್ನು ನೀನು ಹಿಡ್ಕೊ, ಹಾ, ಹಾ. ಒಂದನ್ನು ನಾನು ಇಟ್ಕೊಳ್ತೇನೆ. ಹಾ. ನೀನು ಮುಂದಿನಿಂದ ಕೊಡು, ಹಾ. ನಾನು ಹಿಂದಿನಿಂದ ಕೊಡ್ತೇನೆ. ಬೆಂಕಿಗೆ ತಗ ಉರಿಯುತ್ತದೆ. ಹಾ. ಉರಿ ತಾಳಲಾರದೆ ನಿನ್ನ ಹೆಂಡತಿ ಬಾಗಿಲು ಹೊಡೆದು ಹೊರಗೆ ಬರ್ತಾರೆ. ಬೆಂಕಿ ಕೊಡುವಾಗ ಮನೆ ಉರಿದು ಹೋಗುವುದು ಯಾರ್ದು? ನಿನ್ನದು. ಮನೆ ಉರಿದ್ರೆ ಏನಾಯ್ತು? ಹೆಂಡತಿ ಹೊರಗೆ ಬರುವುದಿಲ್ಲ. ನಿನಗೆ ಇಂಥದ್ದು ಬೇಡದ್ದು ಎಷ್ಟು ಉಂಟು ನಿನ್ನಲ್ಲಿ, ಬೇಕಾದ್ದು ಒಂದು ಗೊತ್ತಾಗುದಿಲ್ಲ. ಅದನ್ನು ಕೆಲಸ ಮಾಡುವ, ಏನು? ನಾನೊಂದ್ಸಲ ಕರೆದು ನೋಡ್ತೇನೆ. ಯಾರು? ನನ್ನ ಮೇಲೆ ಬಹಳ ಅವರಿಗೆ ಪ್ರೀತಿ. ಹೌದು. ಸತ್ಯಮೇ, ಹೇ! ಎಂಥದ್ದು? ಸತ್ಯಮೇ. ಸತ್ಯೆಮ್ಮೆ. ಸತ್ಯೆಮ್ಮೆ ಬದುಕಿದ ಎಮ್ಮೆ. ಅವರ ಹೆಸರೇನು? ಏನು? ಸತ್ಯಭಾಮಾದೇವಿ. ಹಾಗೆ ನಾನು ಹೇಳಲಿಕ್ಕೆ ಆಗ್ತದ? ಆಗುವುದಿಲ್ಲ. ಆ ಹೆಸರನ್ನು ತುಂಡು ಮಾಡಿದ್ದು ಹಾ. ಸತ್ಯಮ್ಮೆ.
ನೀನು ತುಂಡು ಮಾಡಿ ನನ್ನ ಹೆಂಡತಿಯನ್ನು ಸತ್ತ ಎಮ್ಮೆ ಮಾಡುವುದು ಬೇಡ, ಸತ್ಯಮ್ಮ. ಹಾ. ಅದಕ್ಕೂ ಬರುವುದಿಲ್ಲ. ಬರುವುದಿಲ್ಲ. ಅದನ್ನೇನು ಮಾಡುದು? ನಾನಿಲ್ವೇನೋ ಗಂಡ? ಹೌದು. ನನ್ನ ಸ್ವರ ಕೇಳಿದ್ರೆ ಸಾಕು, ಹೌದೌದು. ನನ್ನ ಹೆಂಡತಿ ಆ ಕ್ಷಣದಲ್ಲಿ ಬಾಗಿಲು ತೆರೆದು ಹೆಂಡತಿ ಮತ್ತೆ ಮಾತಾಡೋದುಂಟಲ್ಲ, ಹಾ. ಹೆಂಡತಿಯನ್ನು ಹೊಗಳಿ ಮಾತಾಡಿದ್ರೆ ತಪ್ಪಿತವಾಗಿದ್ದೇವೆ. ಹೌದಲ್ಲ, ಹೊಗಳುವುದಕ್ಕೆ ಪ್ರಾರಂಭಿಸ್ತೇನೆ. ವಾರಿ ಜಗತ್ತಿನಿ ಕೀರ ಭಾಷೆಲಿ ಬುದ್ಧಿ ನೀರಲಿ ಬಾಗಿಲ ತೆರೆಯೇ ದ್ವಾರಜಿತಲೆ ಎಂದು ತೋರು ತಲು ನೀರು ಯಾರಿಗೂ ಇಲ್ಲ ಬೇಸರಾಯಿ. ನೋಡಿದೇನೋ ನನ್ನ ಹೆಂಡತಿ ಅಂತ ಹೇಳಿದ್ರೆ ಏನು? ಸರಿ. ವಾರಿಜ ಗಂಧಿನಿ. ವಾರಿಜ ಗಂಧಿನಿ ಅಂದ್ರೆ ಏನು? ಕಮಲ. ಕೊಳದಲ್ಲಿರುವಂತಹ ಕಮಲದ ಹಾಗೆ ಸುಗಂಧಯುಕ್ತವಾಗಿ ತನ್ನ ಪರಿಮಳವನ್ನು ಹೊರಸೂಸುವವಳು. ಕೀರಭಾಷಿಣಿ. ಮೃದುವಾದಂತಹ ಸುಮಧುರವಾದ ಸ್ವರವುಳ್ಳವಳು. ಅವಳು ಮಾತಾಡುವುದ? ನನ್ನ ಹೆಂಡತಿ ಮಾತಾಡುವುದಲ್ಲಪ್ಪ, ನನ್ನ ಹೆಂಡತಿ ಕೋಗಿಲೆಯಂತೆ ಉಲಿಯುವುದು. ಕೋಕಿಲ ಕಂಠಿ. ಕಂಠಿ ಅಲ್ವೋ? ಕೋಕಿಲ ಕಂಠ. ಅದು ಕಂಠಿ ಅಂತದ್ದು. ಕಂಠ ಗಂಡಸರದ್ದಾದ್ರೆ ಕಂಠ, ಹಾ. ಹೆಂಗಸರದ್ದು ಕಂಠಿ. ಅದರಲ್ಲೂ ಪುಲ್ಲಿಂಗ ಸ್ತ್ರೀಲಿಂಗ ಉಂಟ ಪುಣ್ಯಾತ್ಮ. ಬಿಡು. ಹೌದು, ಕೋಗಿಲೆಯ ಕಂಠ. ವಾರಿಜ ಗಂಧಿನಿ. ಒಯ್ಯಾರೆ ನೀರೆ ಬಾಗಿಲು ತೆರಿ. ಬಾಗಿಲು ತೆರಿ. ಸಖಿ, ನಾನು ಬಂದಿದ್ದೇನೆ. ಯಾರು? ನಾನು ನಮ್ಮ ಬಾಗಿಲ ಬಳಿ ಬಂದು ಗಲಾಟೆ ಮಾಡುದು, ಅವರನ್ನು ಕಳಿಸಾಗಡೆ. ಯಾರು ಗಲಾಟೆ ಮಾಡುದು? ಹೋಗಿ ಇಲ್ಲಿಂದ. ಹಾಗೆಲ್ಲ ಬಾಗಿಲು ತೆಗೆದಿಲ್ಲ. ನೀನು ಗಂಡ ಹಾ. ಒಂದು ದೊಡ್ಡ ಕೆಲಸ ಮಾಡಿದ ವಿಷಯ ಹೇಳಿದ್ರೆ ಹಾ. ಬಾಗಿಲು ತೆಗಿತಾರೆ. ಹೌದಾ? ನಾನು ಮಾಡಿದ ದೊಡ್ಡ ಕೆಲಸ. ಕ್ರೂರ ಕಾಳಿಂಗನ ಬೆಳೆಯ ತುಳಿದು ಬಂದೆ, ಕ್ರೂರ ಕಾಳಿಂಗನ ಬೆಳೆಯ ತುಳಿದು ಬಂದೆ. ಹಾವನಾಡಿಸಿಕೊಂಡು ಗರುಡಿನ ಲೋಕವಿಲ್ಲ. ನಾನು ಮಾಡಿದಂತಹ ದೊಡ್ಡ ಕೆಲಸ, ಘನತನವಾದಂತಹ ಕಾರ್ಯ ಹೇಳುವುದಾ? ಬಾಲಿಶತನದಲ್ಲಿ ನಮ್ಮದಾದಂತಹ ಕಾಳಿಂದಿ ಮಡುವಿನಲ್ಲಿ ಒಬ್ಬಾತ ವಿಷಪೂರಿತವಾದಂತಹ ಸರ್ಪ ಇದ್ದ. ಕಾಳಿಂಗ ಎನ್ನುವವ. ಅವನಿಂದಲಾಗಿ ನಮ್ಮ ನಂದಗೋಕುಲದಲ್ಲಿದ್ದಂತಹ ಗೋವುಗಳು, ನಮ್ಮ ಗೋಪಾಲಕರು ಅದೆಷ್ಟೋ ಮಂದಿ ಅಸೋನ್ನಿಗಿದ್ರು. ಇದನ್ನು ತಿಳಿದಂತಹ ನಾನು ನೇರವಾಗಿ ಆ ಕಾಳಿಂದಿ ಮಡುವಿಗೆ ಧುಮುಕಿದೆ. ಅವನ ಬಾಲದಲ್ಲಿ ಹಿಡಿದು ಎತ್ತಿದೆ. ಅವನ ಹೆಡೆಯನ್ನು ಮೆಟ್ಟಿದ್ದು ಮಾತ್ರವಾ, ನಾನು ಕುಣಿದದ್ದು. ಆವಾಗ ನಾವೆಲ್ಲ ಸುತ್ತ ಇದ್ದವರು ಹೇಳಿದ್ದು ಹೇಗೆ? ಕಾಳಿಂಗನ ಹೆಡೆಯ ಮೆಟ್ಟಿ ಕುಣಿದಾಡಿದ, ಕೃಷ್ಣ ಕುಣಿದಾಡಿದ, ರಂಗ ಕುಣಿದಾಡಿದ ಅಲ್ವಾ? ಅಂತಹ ಕಾಳಿಂಗ ಮರ್ದನಾದಂತಹ ನಿನ್ನ ಗಂಡ ನಾನು ಬಂದಿದ್ದೇನೆ. ಸಖಿ, ಬಂದವರು ಹಾವಾಡಿಗರಂತೆ. ಹೌದಾ? ಹಾವಾಡಿಸುವವರಿಗೆ ಮನೆ ಮುಂದೆ ಏನು ಕೆಲಸ? ಹೌದು. ಎಲ್ಲಿಗಾದ್ರೂ ಬೀದಿಗೆ ಹೋಗ್ಲಿ. ಒಬ್ಬ ಕೂಗಿ ಊದಲಿ. ಕೆಲಸ ಮಾಡುವ. ಏನು? ಉತ್ತರ ಬಳಿಗೆ ಹೋಗಿ ಹಾ. ಒಂದು ಎರಡು ಹಾವನ್ನು ಹಿಡಿದು ಹಾ. ಬುಟ್ಟಿಯಲ್ಲಿ ಹಾಕಿಕೊಂಡು ಹಾ. ಮನೆ ಅಂಗಡಿ ಬಾಗಿಲು ಹಾ. ನೀನು ಹಾವು ಕುಣಿಸುವುದು, ಹಾ. ನಾನು ಕುಂಗಿ ಓದೋದು. ಹೇಗೆ? ಆವಾಗ ಸ್ವಲ್ಪ ಸಿಗ್ತದೆ ಹಣ. ಹಣ ಬೇಕಾದ್ರೆ ನೀನು ಹೋಗು, ನನಗೇನು ಹಾವು ಹಿಡಿಯುವ ಕೆಲಸವ? ಅಲ್ಲ, ಮತ್ತೆ ಇದು ದೊಡ್ಡ ಕೆಲಸ ಹೇಳುವಂತ ಹೇಳುವಾಗ ಹಾ. ಆ ಹಾವನ್ನು ಕುಂದದ್ದೆಲ್ಲ ಹೇಳ್ತಿಲ್ಲ. ಹಾ. ನೀನು ಮದುವೆ ಆದ ವಿಷಯ ಉಂಟಲ್ಲ, ಹೌದು, ಅದನ್ನು ಹೇಳು. ಮದುವೆ ಆದ ವಿಷಯವ ಹೇಳುತ್ತೇನೆ. 6 ಮತ್ತೊಂದು ವೃಷಭವನ್ನು ಕಟ್ಟಿ
ನೀಲೆ ಎನ್ನುವವಳನ್ನು ಮದುವೆಯಾದಂತಹ ನೀಲಕಾಂತ ನಾನು. ನೀಲಕಾಂತ ನಾನು ಗೊತ್ತುಂಟ ನಿನಗೆ? ಹಾಗಾದ್ರೆ ಅಲ್ಲಿಗೆ ಹೋಗಿ ನಿನ್ನ ಹೆಂಡತಿ ಬಳಿಗೆ ಬಂದು ನಾನು ಒಬ್ಬ ಇಬ್ಬರಿದ್ದು ಹಿಂದ ತೆಗೆದು ಶೇಷಮ್ಮ ಮತ್ತು ಕೂಸಮ್ಮ. ನಿನ್ನ ಉದಾಹರಣೆಗೆ ಒಂದು ಹೆಸರಾದ್ರೂ ಒಳ್ಳೆದುಂಟ. ಶೇಷಮ್ಮನ ಮನೆ ಬಾಗಿಲಿಗೆ ಬಂದು ಓ ಶೇಷಮ್ಮ, ನಾನು ಕೂಸಮ್ಮನ ಗಂಡ ಬಂದಿದ್ದೇನೆ ಬಾಗಿಲು. ಅವಳು ತೆಗಿತಾಳ? ಅದು ತೆಗೆಯುವುದಿಲ್ಲ. ಅದು ಇದು ಯಾವುದು ಬೇಡ, ನೇರ ತಿಟ್ಟ ಸ್ಪಷ್ಟ. ಹೌದಾ? ನೇರವಾಗಿ ಹೇಳ್ತಾನೆ. ಕಮಲ ಕೊರಗ ಸನಿಬಗು ಜಯುಗೆ ನಿಲ್ಲ ರಮಣ ಕಣಲೆ ಮುಂದಯ್ಯ ರಮಣ ಕಣಲೆ ಮುಂದಯಾನೆ ರಮಣನೆಂಬುದ ಕೇಳಿ ಕದಬದ್ದಿಗಳು ರಮಣನೆಂಬುದ ಕೇಳಿ ಕದಬದ್ದಿದು ಮತ್ತೆ ರಮಣೆಯು ಮಲಗಿದ್ದಳಾಗ ನಿನ್ನ ಗಂಡನಾದಂತಹ ಕೃಷ್ಣ ನಾನು ಬಂದಿದ್ದೇನೆ. ಬಾಗಿಲು ತೆಗಿ. ಸಖಿ ಬಂದವ ಗಂಡನಂತೆ. ಇದನ್ನು ಹೇಳಲಿಕ್ಕೆ ಇಷ್ಟು ಹೊತ್ತು ಇವರಿಗೆ. ಹೋಗ್ ಬಾಗಿಲು ತೆಗಿ. ಮಾರಿಗುಡಿಯ ಬಾಗಿಲಿಗೆ ಮಾರಿಗುಡಿ ನನ್ನ ಮನೆ ನಿನಗೆ ಮಾರಿಗುಡಿ ಹಾಗೆ ಕಾಣ್ತದ? ಮತ್ತೆ ಅದು ಮಾರಿ ದೇವತೆಯ? ನನ್ನ ಹೆಂಡತಿ ಅಲ್ವಾ? ಹೌದಲ್ಲ? ಕೆಲವು ಹೆಂಡತಿಯರು ಗಂಡನ ಸಂಗೀತ ಕೇಳಿ ಮನ ಒಲಿತಾರೆ. ಹೌದಾ? ನಿನ್ನ ಹೆಂಡತಿಯನ್ನು ಸಮಾಧಾನ ಮಾಡಬೇಕು ಅಂತ ಇದ್ರೆ ಒಂದು ಸಂಗೀತದಲ್ಲಿ ಹಾಡುಗಾರಿಕೆ ಹೇಳಬೇಕು. ಹೌದಾ? ಯಾರು ಹೇಳುವವರು? ನಾನು ಹೇಳಿಕೊಡ್ತೇನೆ, ಹಾಗೆ ಹೇಳು. ಆಯ್ತು. ಭಾಮೆ ಸತ್ಯಭಾಮೆ ಕೋಪವೇನೆ ನನ್ನ ಭಾಮೆ ಸತ್ಯಭಾಮೆ
ಒಳ್ಳೆ ಬೇಡ, ನಿನ್ನ ಸಂಗೀತ ಇವತ್ತಿಗೆ ಸಾಕು. ಸಾಕು. ಇನ್ನು ಮುಂದೆ ಯಾವತ್ತಾದ್ರೂ ಸಂಗೀತವನ್ನು ಹಾಡಿದ್ರೆ ನಿನ್ನನ್ನು ಕೊಂದ ಆಣೆ. ನನ್ನನ್ನು ಕೊಂದದ್ದಲ್ಲ, ನಿನ್ನ ಅಪ್ಪನನ್ನು ಕೊಂದ ಆಣೆ ಉಂಟು. ಓ ಮಾನಿನಿ, ದೂರ ಓ ಸತ್ಯಭಾಮ, ಓ ಭಾಮ, ಬಾ ಅಮ್ಮ, ಬಾಮ. ಮಣದಿ ಏನೇ ಇದು? ಯಾವಾಗಲೂ ನಾನು ಬಂದರೆ ಸಾಕು ಸಂತೋಷದಿಂದ ಎದುರುಗೊಳ್ಳುತ್ತಾ ಇದ್ದವಳು ನೀನು. ಇವತ್ತು ಹಾಗಲ್ಲ. ಮುಖ ಎನ್ನುವುದು ಸಿಟ್ಟಿನಿಂದ ಅಯ್ಯೋ ದೇವರ ಕೆಂಪು 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 ಕೆಂಪಗಾಗಿದೆ. ನೆಲ ನೋಟಗಳಾಗಿದ್ದಿ. ನನ್ನನ್ನು ನೋಡಿದ್ರೆ ಯಾವುದೋ ಒಂದು ತಿರಸ್ಕಾರ ಭಾವ. ಯಾಕೆ? ಏನಾಯ್ತೆ? ನನ್ನಲ್ಲಿ ಬಂದ ಕಾರ್ಯವನ್ನು ಬೇಕಾದ ವಸ್ತುವ ಅವರಿಗೆ ತಾನೆ ಯಾಕೆ ಕೈ ತಂದರಿವರು ಸಖಿಯೇ. ಈ ಪರಿಸ್ಥಿತಿಯಲ್ಲಿ ನಾನು ಯಾರೊಡನೆಯೂ ಮಾತನಾಡುವುದಿಲ್ಲ. ನನಗೆ ಯಾರಲ್ಲೂ ಮಾತನಾಡುವುದಕ್ಕೆ ಇಷ್ಟ ಇಲ್ಲ. ನನ್ನ ಪರವಾಗಿ ನೀನು ಮಾತಾಡ. ಏ ಮಿತ್ರ, ನನ್ನ ಹೆಂಡತಿಗೆ ಯಾರಲ್ಲೂ ಮಾತಾಡುವುದಕ್ಕೆ ಮನಸ್ಸಿಲ್ಲ ಅಂತ. ಆದ್ರೆ ಗಂಡನಾಗಿ ನನಗೂ ಮಾತಾಡುವುದಕ್ಕೆ ಮನಸ್ಸಿಲ್ಲ. ಅಲ್ಲಿಂದ ಪರವಾಗಿ ಬರ್ತದಲ್ವಾ? ನಿನ್ನ ಬಗ್ಗೆ ನಾನಿದ್ದೇನೆ. ಹೇಳ ಸಖಿ, ಅಮ್ಮ, ಯಾಕೆ ಬಂದದ್ದು ಅಂತ ಕೇಳು. ಯಾಕೆ ಬಂದದ್ದು? ಯಾಕೆ ಬಂದ? ಬರದೆ ಮತ್ತೆ ಎಲ್ಲಿಗೆ ಹೋಗಬೇಕು? ಎಲ್ಲಿಗೆ ಹೋಗ್ಬೇಕು? ಮತ್ತೆ ಎಲ್ಲಿಗೆ ಹೋಗ್ಬೇಕು? ಅವಳಿಲ್ವಾ? ಅಲ್ಲಿಗೆ ಹೋಗಿ. ಅವಳಿಲ್ವಾ? ಅಲ್ಲಿಗೆ ಹೋಗಿ. ನನಗೆ ಬೇರೆ ಯಾರಿಲ್ಲ, ನನಗೆ ನೀನು. ನನಗೆ ಹೇಳು ಅದನ್ನು. ಅದನ್ನು ಅವರಿಗೆ ಹೇಳಿ. ಅವಳಿಲ್ವಾ? ಅಲ್ಲಿಗೆ ಹೋಗಿ. ಅವಳು ಯಾರು ಅಂತ ಬೇಕಲ್ಲ, ಅವಳು ಅಂತ ಹೇಳಿದ್ರೆ. ಯಾರು ಅಂತ ಬೇಕಲ್ಲ. ಅವಳು ಅಂದ್ರೆ ಯಾರು ಅಂತ ಬೇಕಲ್ವಾ? ಬೇಕಾ? ಕೇಳಬೇಕಾ? ಬಂಧುಗಳ ಮಾನವ ತೆಗೆದವಳ ಹಿರಿಯರು ಖ್ಯಾತಿಯ ತಲೆದ ಸಂಪನ್ನೆಯ ಚೆಲುವೆಯ ಚಪಲೆಯ ನಿಲಯ ಬಿಟ್ಟಿಲ್ಲಿಗೆ ಈಗ ಏನೂ ಗೊತ್ತಿಲ್ಲದ ಹಾಗೆ ಮಾತಾಡ್ತಾರಲ್ಲ, ಎಲ್ಲವನ್ನು ಬಿಡಿಸಿ ಹೇಳಬೇಕಾ? ಕೇಳಬೇಕಾ? ಅವಳಿದ್ದಾಳಲ್ಲ, ಆ ಕಳವಿನಿಂದ ಓಡಿ ಬಂದವಳು. ಹಲವಾರಿನಿಂದ ಯಾರು ಬಂದದ್ದು? ಕಳುವರಿಯಿಂದ ಅಣ್ಣನ ತಲೆ ಬೋಳಿಸಿದವಳು, ಅಣ್ಣನ ತಲೆಗೊಳಿಸಿದ, ಬಂಧುಗಳ ಮಾನ ತೆಗೆದವಳು, ಬಂಧುಗಳ ಮಾನ ತೆಗೆದವಳು, ಚಪ್ಪಲೆಯ ಚಪಲೆಯ, ಅವಳಲ್ಲಿಗೆ ಹೋಗ್ಲಿ. ಈಗ ಅವಳ ಮನೆ ಇಲ್ವಾ? ಅವಳ ಮನೆ ಈಗ ಮರೆತು ಹೋಯ್ತಾ? ಹೋಗ್ಲಿ, ಹೋಗ್ಲಿ, ಹೋಗ್ಲಿಕ್ಕೆ ಹೇಳು, ಹೋಗ್ಲಿಕ್ಕೆ ಹೇಳು. ವಿಷಯ ಯಾಕೆ ಬೇಕಾಗಿ? ಯಾಕೆ ಬೇಕಾಗಿ? ಮತ್ತೆ ಎಲ್ಲ ತಂದು ಪ್ರಪಂಚದಲ್ಲಿ ಏನೆಲ್ಲ ಸುವಸ್ತುಗಳು ಸಿಗ್ತದ ಅದೆಲ್ಲವನ್ನು ಕೊಂಡು ಹೋಗಿ ಅವಳ ಮನೆಗೆ ಕೊಡ್ತಾರಲ್ಲ, ಇನ್ನು ಅಲ್ಲಿಗೆ ಹೋಗ್ಲಿ. ಯಾರು ಕೊಟ್ಟದ್ದು? ಯಾರು ಕೊಟ್ಟದ್ದು? ಗೊತ್ತಿಲ್ವಾ? ನಾನೇ ಹೇಳ್ಬೇಕಾ? ಅವತ್ತೊಂದು ಹೂ ಕೊಟ್ಟದ್ದು. ಅವತ್ತೊಂದು ಹೂ ಕೊಟ್ಟದ್ದು. ಯಾವ ಹೂ ಯಾವ ಹೂ? ಯಾವ ಪಾರಿಜಾತ. 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 ಇನ್ನು ಸ್ವಲ್ಪ ತಡ ಆದ್ರೆ ಹೌದಾ? ಹಾಗಾದ್ರೆ ಅಲ್ಲಿಗೆ ಹೋಗಿ. ನನಗೆ ಸಿಟ್ಟು ಬಂದಿದೆ. ಬಂದಿದೆ. ಅದಕ್ಕೆ ಸಿಟ್ಟು. ಸಿಟ್ಟು ಮಾಡಲು ಬೇಡ ಸುಗುಣ ಸಂಪನ್ನೆ ಪರಮ ಕಲ್ಯಾಣ
ನಿನ್ನ ಸಖಿಯ, ಅವಳು ಸೇರ್ಬೇಕಾದಲ್ಲಿ ಸೇರಿ ಆಯಿತು. ಈಗ ನಿನಗೆ ಸಿಟ್ಟು ಯಾಕೆ? ಮತ್ತೆ ಯಾಕೆ? ನನ್ನ ಹೆಂಡತಿಗೆ ಸಿಟ್ಟು ಬಂದರೂ ಬಹಳ ಚಂದ. ಯಾಕೆ ನಿನಗೆ ಸಿಟ್ಟು ಯಾಕೆ? ಏನಾಯ್ತು ನನ್ನಲ್ಲಿ ಹೇಳು ನೀನು. ನಾರದ್ರು ಬಂದಿದ್ರ ಮೊನ್ನೆ ನಾರದ್ರು ಬಂದಿದ್ರ? ಬಂದಿದ್ರು ಹೌದು. ಅವ್ರು ಏನು ತಂದಿದ್ರು? ಪಾರಿಜಾತ ಪುಷ್ಪ ತಂದಿದ್ರು. ಹೌದಾ? ಹೌದು. ಅದನ್ನೊಂದು ನನಗೆ ತೋರಿಸಬಹುದು ಅಂತಲ್ಲ ನೀವು. ಈಗ ನಾನು ಆ ಹೂವನ್ನು ತೋರಿಸಲಿಲ್ಲ ಅಂತ ನಿನಗೆ ಸಿಟ್ಟ? ಯೋಚನೆ ಮಾಡಬೇಡ. ಹೂವನ್ನು ಆಕೆಗೆ ಮುಡಿದಿದ್ದೇನೆ, ರುಕ್ಮಿಣಿಗೆ. ಹೌದು. ಅದನ್ನು ಮತ್ತೆ ಮತ್ತೆ ಹೇಳಬೇಡ, ನನಗೆ ತಡೆಯಲಿಕ್ಕೆ ಹೌದು ಅಲ್ಲ ಅಂತ ಹೇಳುವುದಿಲ್ಲ. ನಿನಗೆ ಪಾರಿಜಾತದ ಪುಷ್ಪ ಯಾಕೆ? ಪಾರಿಜಾತದ ಮರವನ್ನೇ ತೋರಿಸ್ತೇನೆ, ಆಯ್ತಲ್ಲ? ನನಗೆ ಮರ ತೋರಿಸಿ. ಹೌದು. ಯಾಕೆ ಪಾರಿಜಾತದ ಮರ? ನನಗೆ ಮಾವಿನ ಮರ ತೋರಿಸಿ. ಹಾಗಲ್ವೇ? ಮತ್ತೆ ನೀನ್ ಯಾಕೆ ಅಪಾರ್ಥ ಕಲ್ಪನೆಯನ್ನು ಮಾಡಿ? ನೀವು ಅಪಾರ್ಥ ಮಾಡಿದ್ದೆ. ಅದು ನಾನು ಅಪಾರ್ಥ ಮಾಡ್ಲಿಲ್ಲ. ಹೇಗೆ ಸ್ವಾಮಿ? ಒಂದು ಪುಷ್ಪ ತಂದು ನೀವು ಕೊಟ್ಟದನ್ನು ಕೊಡ್ಲಿಲ್ಲ, ಇನ್ನು ನನಗೆ ಮರ ತೋರಿಸುವುದುಂಟಾ? ಈಗ ಅವಳಿಗೆ ನಾನು ಪುಷ್ಪವನ್ನು ಮುಡಿಸಿದ್ದೆಲ್ಲಿ? ಎಲ್ಲಿ? ಈ ನಂದಗೋಕುಲದಲ್ಲಿ, ಭೂಲೋಕದಲ್ಲಿ, ದ್ವಾರಕೆಯಲ್ಲಿ ಅಲ್ವಾ? ಹಾಗಾದ್ರೆ ನಿನಗೆ ಹಾಗಲ್ಲ. ನಿನ್ನನ್ನು ನಾನು ಸ್ವರ್ಗಲೋಕಕ್ಕೆ ನೇರವಾಗಿ ಕರ್ಕೊಂಡು ಹೋಗಿ ನಿನಗೆ ಅಲ್ಲಿರುವಂತಹ ಪಾರಿಜಾತ ವೃಕ್ಷವನ್ನೇ ತೋರಿಸ್ತೇನೆ, ಆಯ್ತಾ? ಹೋಗದ ಊರಿಗೆ ಸಾಗದ ದಾರಿ ಅಂತ ಹೇಳಿದ ಹಾಗೆ ಅಲ್ಲಿ ಕರ್ಕೊಂಡು ಹೋಗಿ ನನಗೆ ತೋರಿಸುವುದುಂಟ ಪುಷ್ಪವನ್ನು. ಇದನ್ನೆಲ್ಲ ನೀವು ಆಡಬೇಡಿ, ನನಗೆ ನಂಬಿಕೆಯೇ ಇಲ್ಲ. ಚ್ಯುತಿ ಇಲ್ಲದೆ ಯಾವುದೇ ಕಾರ್ಯವನ್ನಾದ್ರೂ ಕೂಡ ಚ್ಯುತಿ ಇಲ್ಲದೆ ಮಾಡುವ ಕಾರಣ ನನ್ನನ್ನು ಅಚ್ಯುತ ಅಂತ ಕರೆದದ್ದು ಇರಬಹುದು. ಹೌದಾ? ನನಗೆ ವಿಶ್ವಾಸ ಇಲ್ಲ. ನಿನಗೆ ವಿಶ್ವಾಸ ಬರುವುದಕ್ಕೆ ನಾನು ಏನು ಮಾಡ್ಬೇಕು ಅದನ್ನಾದ್ರೂ ಹೇಳು. ನೀವೇ ಹೇಳಿ, ವಿಶ್ವಾಸ ಬರುವ ಹಾಗೆ ಮಾಡಿ. ನಾನು ನಂಬಿಸಿದನು ಕೃಷ್ಣರಾಯ, ಕರವ ಬಿಡಿದು ನಂಬಿಸಿದನು ಕೃಷ್ಣರಾಯ, ಮುಂಗುರುಡ ನೇವರಿಸಿದನು ಕೃಷ್ಣರಾಯ, ಕೊರಳಿಗಿಟ್ಟು ಹಾರದಳನು ಕೃಷ್ಣರಾಯ, ಕರವ ಬಿಡಿದು ನಂಬಿಸಿದನು ಕೃಷ್ಣರಾಯ. ನಿನಗೆ ನನ್ನ ಮಾತಿನಲ್ಲಿ ವಿಶ್ವಾಸ ಇಲ್ಲ. ಹೇಗೆ ವಿಶ್ವಾಸ ಬರುವುದು? ಬಲ್ಲವರನ್ನು ಮಾತು ಹೇಳಿದ್ದಾರೆ, ಅಂಗೈಯಲ್ಲಿ ಅಗ್ನಿ ಉಂಟು ಅಂತ. ಅಂಗೈಯಲ್ಲಿ ಅಗ್ನಿ ಇರುವ ಕಾರಣ ನಿನ್ನ ಕರಕ್ಕೆ ನನ್ನ ಕರವನ್ನು ತಟ್ಟಿ ಭಾಷೆಯನ್ನು ಕೊಡ್ಲ ಆಗುವುದಿಲ್ಲ. ಯಾಕೆ? ಯಾಕೆ? ಕೈ ಹಿಡಿದ ಗಂಡನೇ ಈ ಮೊದಲು ಮೋಸ ಮಾಡಿದ ಮೇಲೆ ಇನ್ನು ಕೈಯನ್ನು ತಟ್ಟಿ ಏನುಂಟ ಅರ್ಥ? ಅರ್ಥ ನನ್ನ ಆಣೆಯಾಗಿ ಹೇಳುವುದಲ್ಲ. ನಿನಗೆ ನಂಬಿಕೆ ಬರುವುದಕ್ಕೆ ಯಾರ ಆಣೆ ಆದೀತು? ನನ್ನ ಅಪ್ಪನ ಆಣೆ ಆದೀತಾ? ಬೇಡವಾ? ನನ್ನ ಅಜ್ಜನ ಆಣೆ ಆದೀತಾ? ಇಲ್ಲದವರ ಆಣೆಯಲ್ಲಿ ಯಾಕೆ ಹೀಗ? ಬೇಡ. ಮಾರಾರಿಯ ಪದದ ಆಣೆಯಾಗಿಯೂ ನಿನಗೆ ಪಾರಿಜಾತ ವೃಕ್ಷವನ್ನು ತೋರಿಸ್ತೇನೆ. ಓ ಹೌದಾ? ಹೌದು. ಖಂಡಿತವಾಗಿ ತೋರಿಸ್ತೀರಾ? ನಿನಗೆ ತೋರಿಸದೆ ಮತ್ತೆ ಯಾರಿಗೆ ತೋರಿಸುವುದು ಹೇಳು? ಸ್ವಾಮಿ, ಓ ಸಿಟ್ಟು ಮಾಡಿದಂತ ಬೇಸರ ಮಾಡಿಕೊಳ್ಳಬೇಡಿ. ನನಗೇನು ಬೇಸರ ಇಲ್ಲ. ಆದ್ರೆ ಹೆಂಗಸರಿಗೆ ಸಿಟ್ಟು ಬಂದ್ರೆ ಗಂಡಸರು ಮನೆಯಿಂದ ಹೊರಗೆ ನಿಲ್ಬೇಕಾಗುತ್ತದೆ ಅಂತ ಇರುತ್ತೆ, ಗೊತ್ತಾ? ನೋಡಿ, ನಾನು ಉಪವಾಸ ಮಾಡಿ ಎಷ್ಟು ಸೊರಗಿ ಹೋಗಿದ್ದೇನೆ, ಎಷ್ಟು ತೆಳ್ಳಗಾಗಿದ್ದೇನೆ. ಯಾರು? ನೀನು ನಿಜವಾಗಿ ಹೇಳು, ನೀನು ಉಪವಾಸ ಮಾಡಿ ಇಷ್ಟು ತೆಳಗಾದದ್ದ ಅಲ್ಲವ ಬೇರೆ ಎಲ್ಲಿಯಾದ್ರೂ ಪ್ರಯಾಣ ಮಾಡಿ ಇಷ್ಟು ತೆಳಗಾದದ್ದ? ನಾನಲ್ಲಿ ಪ್ರಯಾಣ ಮಾಡುವುದು ನೀವು. ಇತ್ತೀಚೆಗೆ ಎಲ್ಲಿಯಾದ್ರೂ ಹೋಗಿ ಬಂದಿದ್ಯಾ? ಕರ್ಕೊಂಡು ಹೋಗಿದ್ದೀರಾ? ನಾನಂತೂ ಕರ್ಕೊಂಡು ಹೋಗ್ಲಿಲ್ಲ ಬಿಡು. ಕರ್ಕೊಂಡು ಹೋಗ್ಬೇಕಾದ್ರೆ ದೇವರೇ ಕರ್ಕೊಂಡು ಹೋಗ್ಬೇಕು, ಆಗ ನಮಗೂ ಆನಂದ. ಹೌದಲ್ಲ? ಹಾಗಾದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ನಿನ್ನನ್ನು ನಾನು ಸ್ವರ್ಗಲೋಕಕ್ಕೆ ಕರ್ಕೊಂಡು ಹೋಗ್ತೇನೆ. ಹಾಗಾದ್ರೆ ಇನ್ನು ನಿಮ್ಮಲ್ಲಿ ಸಿಟ್ಟಿಲ್ಲಲ್ಲ? ಅಂತಃಪುರದ ಒಳಗೆ ಹೋಗೋಣವೇ?